ವೀಕ್ಷಕ ಬಾಂಧವರೇ, ಪಸಕುರಲ್ನ ವಿಶೇಷ ಮಾತುಕತೆ ಸುರಕ್ಷಾ ಸಂಜೀವಿನಿ, ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ. ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಇವರ ಪ್ರಾಯೋಜಕತ್ವದಲ್ಲಿ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ವಾರಕ್ಕೊಂದು ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಈ ವಾರದಲ್ಲಿ ವಿಶ್ವ ಸೊಳ್ಳೆಗಳ ದಿನ. ಈ ದಿನದ ಆಚರಣೆ ಹೇಗೆ, ಏನು ಇದರ ಮಹತ್ವ, ಯಾಕಾಗಿ ಇದರ ಬಗ್ಗೆ ನಾವು ಜಾಗೃತಿ ವಹಿಸಿಕೊಳ್ಳೋಕೆ ಇದರ ವಿವರವನ್ನು ನೀಡಲಿಕ್ಕಿದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಅವರನ್ನು ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ ಡಾಕ್ಟರ್. ವಿಶ್ವ ಸೊಳ್ಳೆಗಳ ದಿನ ಇತ್ತೀಚೆಗೆ ಅಂದರೆ ಮೊನ್ನೆ ತಾನೇ ಆಚರಣೆ ಆಯಿತು. ಈ ವಿಶ್ವ ಸೊಳ್ಳೆಗಳ ಎಲ್ಲ ದಿನಗಳನ್ನು ನಾವು ಆಚರಿಸ್ತೇವೆ. ವಿಶ್ವ ಸೊಳ್ಳೆಗಳ ದಿನ ಯಾಕಾಗಿ ಆಚರಿಸುವುದು? ನೋಡಿ, ಸೊಳ್ಳೆಗಳು ಅಂದರೆ ನಮ್ಮ ಜೀವ ಪ್ರಭೇದದಂತಹ ಒಂದು ವಿಶೇಷವಾದಂತಹ ಒಂದು ಕೀಟ ಪ್ರಭೇದಕ್ಕೆ ಸೇರಿದಂತಹ ಒಂದು ಜೀವಿ. ಈ ಸೊಳ್ಳೆಗಳು ಈ ಹಾವು ಮುಂಗಿಸಿ ವೈರತ್ವ ಇದ್ದ ಹಾಗೆ ಸೊಳ್ಳೆಗಳು ಮನುಷ್ಯನಿಗೂ ಒಂದು ರೀತಿಯ ವಿಶೇಷವಾದಂಥ ಒಂದು ವೈರತ್ವವನ್ನು ಕಟ್ಟಿಕೊಂಡಿದೆ. ಈ ಸೊಳ್ಳೆಗಳಿಂದ ಭಾಳಷ್ಟು ರೋಗಗಳು ಹರಡ್ತದೆ. ಸೊ ಮಾನವ ಕುಲವನ್ನು ಭಾಳಷ್ಟು ಕಾಲದಿಂದ ಕಾಡ್ತಾ ಇರುವಂತಹ ಒಂದು ಈ ಸೊಳ್ಳೆಯಿಂದಾಗಿ ಭಾಳಷ್ಟು ರೋಗಗಳು ಹರಡ್ತದೆ. ಸೊ ಇದರ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಯಾವ್ಯಾವ ರೋಗಗಳು ಸೊಳ್ಳೆಗಳಿಂದ ಮನುಷ್ಯನಿಗೆ ಹರಡ್ತದೆ, ಯಾವ ರೀತಿ ತೊಂದರೆಗಳನ್ನು ಉಂಟು ಮಾಡ್ತದೆ, ಈ ಸೊಳ್ಳೆಗಳನ್ನು ಹೇಗೆ ನಿಯಂತ್ರಿಸ್ಬೋದು, ಸೊಳ್ಳೆಗಳನ್ನು ನಿಯಂತ್ರಣ ಮಾಡದಿದ್ದರೆ ಏನೇನು ತೊಂದರೆಗಳಾಗ್ತಾ ಇದೆ, ಈ ಎಲ್ಲ ವಿಚಾರಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವ ನಿಟ್ಟಿನಲ್ಲಿ ಈ ಆಗಸ್ಟ್ 20ರಂದು ನಾವು ವಿಶ್ವ ಸೊಳ್ಳೆಗಳ ದಿನ ಅಂತೇಳಿ ನಾವು ಜಗತ್ತಿನಾದ್ಯಂತ ಆಚರಿಸ್ತೇವೆ. ಯಾಕೆ ಆಗಸ್ಟ್ 20 ಅಂತ ಹೇಳಿದರೆ, ಈ ಸೊಳ್ಳೆಗಳಿಂದಲೇ ಮಲೇರಿಯಾ ಹರಡುತ್ತದೆ ಅಂಥೇಳಿ ಸುಮಾರು 122 ವರ್ಷಗಳ ಹಿಂದೆ 1897 ಆಗಸ್ಟ್ 20ರಂದು ಸರ್ ಡಾಕ್ಟರ್ ರೊನಾಲ್ಡ್ ರೋಸ್ ಅಂತ ಹೇಳೋ ಒಬ್ಬ ವಿಜ್ಞಾನಿ ಇದನ್ನು ಜಗತ್ತಿಗೆ ತೋರಿಸಿಕೊಟ್ಟ. ಸೊಳ್ಳೆಗಳಿಂದಲೇ ಮಲೇರಿಯಾ ಹರಡುವುದು ಅಂಥೇಳಿ ಆಗಸ್ಟ್ 20, 1897ರಂದು ಜಗತ್ತಿಗೆ ತೋರ್ಪಡಿಸಿದ ತನ್ನ ಸಂಶೋಧನೆಗಳ ಮುಖಾಂತರ. ಸೊ ಆ ಆಗಸ್ಟ್ 20 ನಾವು ವಿಶ್ವದಾದ್ಯಂತ ವಿಶ್ವ ಸೊಳ್ಳೆಗಳ ಜಾಗೃತಿ ದಿನ ಅಂತ ಆಚರಿಸಿ, ಈ ಸೊಳ್ಳೆಗಳಿಂದ ಯಾವ ಮಾರಣಾಂತಿಕ ಕಾಯಿಲೆಗಳು ಬರ್ತದೆ, ಅದನ್ನು ಹೇಗೆ ತಡೆಗಟ್ಟಬಹುದು, ಈ ಮೂಲಕ ಜನರಿಗೆ ಜಾಗೃತಿ ಮೂಡಿಸಿ ಸೊಳ್ಳೆಗಳಿಂದ ರೋಗ ಬಾರದ ರೀತಿಯಲ್ಲಿ ನಾವು ಹೇಗೆ ಬದುಕ್ಬೋದು, ಹೇಗೆ ಬದುಕಬೇಕು, ಹೇಗೆ ನಮ್ಮ ಪರಿಸರದ ಸ್ವಚ್ಛತೆಯನ್ನು ಕಾಪಾಡಬೇಕು, ಈ ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಈ ವಿಶ್ವ ಸೊಳ್ಳೆ ಜಾಗೃತಿ ದಿನ ಅಂತೇಳಿ ಆಚರಣೆ ಮಾಡ್ತಾ ಇದ್ದೇವೆ. ನಾವು ಮನುಷ್ಯರು ಎಷ್ಟು ಬುದ್ಧಿವಂತರಾಗಿದ್ದೇವೆ ಅಂತ ಹೇಳಿದರೆ, ನಾವು ಚಂದ್ರಲೋಕದವರೆಗೂ ಹೋಗಿದ್ದೇವೆ, ಮಂಗಳನನ್ನು ಮುಟ್ಟುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದರೆ ಕಕ್ಷೆಗೆ ನಮ್ಮ ಇದು ತಲುಪಿ ಆಗಿದೆ, ಅಷ್ಟು ನಾವು ಮುಂದುವರೆದಿದ್ದೇವೆ. ಆದರೂ ಕೂಡ ಸಣ್ಣ ಒಂದು ಉಮಿಳು ಅಂತ ಹೇಳ್ತೇವೆ ನಾವು ತುಳುವಿನಲ್ಲಿ ಹೇಳುವಾಗ, ಸಣ್ಣ ಒಂದು ಜೀವಿ ಮನುಷ್ಯನಿಗೆ ಹೋಲಿಕೆ ಮಾಡಿದರೆ ಏನೂ ಅಲ್ಲದಂತಹ ಈ ಒಂದು ಜೀವಿ ಎಷ್ಟು ಉಪದ್ರವಕಾರಿ ಅಂತ ಹೇಳಿದರೆ ಮನುಷ್ಯನನ್ನು ನೆಮ್ಮದಿಯಾಗಿ ಬದುಕಲಿಕ್ಕೆ ಬಿಡುವುದಿಲ್ಲ, ನೆಮ್ಮದಿಯಾಗಿ ನಿದ್ರೆ ಮಾಡಲಿಕ್ಕೆ ಬಿಡುವುದಿಲ್ಲ. ಹಾಗಿದ್ರೆ ಇಂತಹ ಸೊಳ್ಳೆಯ ಬಗ್ಗೆ ಸಂಶೋಧನೆ ಮಾಡಿದಂತಹ ಸರ್ ರೊನಾಲ್ಡ್ ರೋಸ್ ಇವರ ಬಗ್ಗೆ ಏನು ಮಾಹಿತಿ? ನೋಡಿ, ಸರ್ ರೊನಾಲ್ಡ್ ರೋಸ್ ಅಂತ ಹೇಳುವವರು ಆಗ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ನಡೆಯುತ್ತಿದ್ದಂತಹ ಕಾಲ. ಬ್ರಿಟಿಷರು ನಮ್ಮ ಭಾರತವನ್ನು, ನಾವು ಸ್ವಾತಂತ್ರ್ಯದ ಹಿಸ್ಟ್ರಿ ನಮಗೆಲ್ಲ ಗೊತ್ತಿದೆ. ಇಂಡಿಯಾ ಮತ್ತು ಬ್ರಿಟನ್ ನಡುವಂಥ ವೈರತ್ವ ಯಾವಾಗ ಆಯಿತು ಅಂತೇಳಿ. ಈ ರೊನಾಲ್ಡ್ ರೋಸ್ ಅಂತ ಹೇಳೋರು ಹಾಗೆ ನಮ್ಮ ಬ್ರಿಟಿಷ್ ಸೇನೆ ಒಬ್ಬ ಮೇಜರ್ ಇದ್ದರು, ಸರ್ ಕ್ಯಾಂಪಬೆಲ್ ಗ್ರ್ಯಾಂಟ್ ರೋಸ್ ಅಂಥೇಳಿ. ಅವರು ಬ್ರಿಟಿಷ್ ಸೇನೆಯ ಮೇಜರ್ ಆಗಿದ್ದರು. ಅವರು ಭಾರತದಲ್ಲಿ ಕೆಲಸ ಮಾಡ್ತಾಯಿದ್ರು, ಬ್ರಿಟಿಷ್ ಸೇನೆಯ ಪರವಾಗಿ ಕೆಲಸ ಮಾಡ್ತಾಯಿದ್ರು. 1857 ಮೇ 13ರಂದು ಭಾರತದಲ್ಲಿ ನಮ್ಮ ಈಗಿನ ಉತ್ತರಾಂಚಲ ದೇಶದ ಅಲೋರಾ ಅಂತ ಹೇಳುವ ಒಂದು ಜಾಗದಲ್ಲಿ ಈ ನಮ್ಮ ರೊನಾಲ್ಡ್ ರೋಸ್ ಹುಟ್ಟಿದರು. ಅವರು ಇಲ್ಲಿ ಹುಟ್ಟಿದ್ರು ಸಹ ಅವರು ಕಲ್ತಿರೋದು ಇಂಗ್ಲೆಂಡಲ್ಲಿ ಮೆಡಿಸಿನ್ ಕಲಿತು. ಆವಾಗೆಲ್ಲ ನಮ್ಮ ಭಾರತ ದೇಶದಲ್ಲಿ ವೈದ್ಯಕೀಯ ಸರ್ವಿಸಿಗೆ ಇಂಡಿಯನ್ ಮೆಡಿಕಲ್ ಸರ್ವಿಸ್ ಅಂತ ಇತ್ತು. ಅದು ಬ್ರಿಟಿಷರು ಬಂದು ನಮ್ಮ ಭಾರತದಲ್ಲಿ ಸೈನ್ಯಕ್ಕೆ ಸೇವೆ ಕೊಡ್ತಾ ಇದ್ದರು. ಸೊ ಇಂಡಿಯನ್ ಮೆಡಿಕಲ್ ಸರ್ವಿಸ್ನಲ್ಲಿ ಅವರು ಸೇನೆಗೆ ಡಾಕ್ಟರಾಗಿ ಕೆಲಸ ಮಾಡ್ತಾಯಿದ್ರು. ಈ ರೊನಾಲ್ಡ್ ರೋಸ್ ಅಂತ ಹೇಳುವವರು ಬಹಳ ಒಂದು ವಿಶೇಷ ವ್ಯಕ್ತಿತ್ವದ ಮನುಷ್ಯ. ಅವ್ರಿಗೆ ಬೇರೆ ಬೇರೆ ಕಡೆ ಪೋಸ್ಟಿಂಗ್ ಆಗ್ತಾಯಿತ್ತು. ಸೇನೆಯಲ್ಲಿ ಕೆಲಸ ಇರುವಾಗ ನಮ್ಮ ಈಗಿನ ಸೇನೆ ಹೇಗಿರ್ತದೋ ಹಾಗೆ ಅವ್ರಿಗೆ ಊಟಿ, ಬೆಂಗಳೂರು, ಸಿಕಂದರಾಬಾದ್, ಬರ್ಮಾ, ಅಂಡಮಾನ್ ಬೇರೆ ಬೇರೆ ಜಾಗಗಳಲ್ಲಿ ಅವರಿಗೆ ಪೋಸ್ಟಿಂಗ್ ಇರ್ತಾಯಿತ್ತು. ವೈದ್ಯರಿಗೆ ಎಲ್ಲೆಲ್ಲಿ ಅವರ ಬ್ರಿಟಿಷ್ ಆರ್ಮಿ ಹೋಗ್ತಾಯಿತ್ತು ಅಲ್ಲೆಲ್ಲ ಇವರು ಹೋಗ್ತಾಯಿದ್ರು. ಆ ತಂಡದೊಡನೆ ಇವರು ಹೋಗಬೇಕಾಗಿ ಬರ್ತದೆ. ಇವರು ಹೋಗ್ತಾ ಇರುವಾಗ ಇವರೊಂದು ಮಳೆಗಾಲದಲ್ಲಿ ಎಲ್ಲ ಸೈನಿಕರಿಗೂ ಒಂದೇ ರೀತಿಯ ಜ್ವರ ಬರ್ತಾಯಿತ್ತಂತೆ. ಅವರಿಗೊಂದು ಕ್ಯೂರಿಯಾಸಿಟಿ, ಅಂದರೆ ಮನುಷ್ಯನ ಒಂದು ಕುತೂಹಲ ನೋಡಿ. ಪ್ರತಿ ವರ್ಷ ಮಳೆಗಾಲ ಆಗುವಾಗ ಎಲ್ಲ ಸೈನಿಕರು ಜ್ವರ ಬಂದು ಮಲಗ್ತಾಯಿದ್ರು. ಆಗ ಅವರಿಗೆ ಅನ್ನಿಸ್ತಂತೆ, ಯಾಕೆ ಇದು ಮಳೆಗಾಲದಲ್ಲಿ ಭಾರತದಲ್ಲಿ ಇಂಥ ಜಾಗದಲ್ಲಿ ಸುಮಾರು 14 ವರ್ಷ ಅವರು ಸೇನೆಯಲ್ಲಿ ಕೆಲಸ ಮಾಡಿದರು.
ಕೆಲಸ ಮಾಡಿ ಪ್ರತಿ ಮಳೆಗಾಲ ಆಗೋ ಎಲ್ಲ ಸೈನಿಕರು ಜ್ವರ ಬಂದು ಮಲಗುವಾಗ ಅವ್ರಿಗೆ ಅನಿಸ್ತಂತೆ ಈ ಬೆಂಗಳೂರು ಮತ್ತು ಸಿಕಂದರಾಬಾದ್, ಊಟಿ ಅಂಥ ಜಾಗಗಳಲ್ಲಿ ಜಾಸ್ತಿ ಜನರು ಇದಕ್ಕೆ ತೊಂದರೆಗೆ ಜ್ವರಕ್ಕೆ ಬರ್ತಾ ಈ ಜ್ವರದಿಂದ ಬಳಲ್ತಾ ಇದ್ರು. ಮಲೇರಿಯಾ ಜ್ವರ, ಜ್ವರ ವಿಶೇಷವಾದಂಥ ಜ್ವರ ಬರ್ತಾ ಇತ್ತು. ಸೊ ಇವರಿಗೆ ಅನ್ನಿಸ್ತು ಇದು ಬಹುಶಃ ಜ್ವರ ಮಲೇರಿಯಾ ಅಂತ ಗೊತ್ತಿತ್ತು, ಹೇಗೆ ಹರಡ್ತದೆ ಅಂತ ಅವರಿಗೆ ಗೊತ್ತಿರಲಿಲ್ಲ. ಹೇಗೆ ಒಬ್ಬ ವ್ಯಕ್ತಿಯಿಂದ ಒಬ್ಬನಿಗೆ ಮಲೇರಿಯಾ ಬಂದರೆ ಇನ್ನೊಬ್ಬನಿಗೆ ಹೇಗೆ ಹರಡ್ತದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಒಬ್ಬರಿಗೆ ಹೇಗೆ ಬರ್ತದೆ, ಇನ್ನೊಬ್ಬರಿಗೆ ಹೇಗೆ ಹರಡ್ತದೆ ಅಂತ ಗೊತ್ತಿರಲಿಲ್ಲ. ಈಗ ರೋಗ ಹೇಗೆ ಹರಡ್ತದೆ ಅಂತ ಗೊತ್ತಿಲ್ಲದಿದ್ದರೆ ನಮಗೆ ಚಿಕಿತ್ಸೆ ಮಾಡಲಿಕ್ಕೆ ಸಹ ಕಷ್ಟವೇ, ನಿಯಂತ್ರಣ ಮಾಡಲಿಕ್ಕೆ ಕಷ್ಟ. ಸೊ ಕ್ವಿನೈನ್ ಔಷಧಿ ಆವಾಗ ಎಲ್ಲರಿಗೂ ಗೊತ್ತಿತ್ತು, ಕೊಡ್ತಾ ಇದ್ರು. ಸೊ ಇವ್ರು ಅಂದ್ಕೊಂಡ್ರು ಬಹುಶಃ ಇದು ಸೊಳ್ಳೆಯಿಂದ ಹರಡ್ತದೆ ಅಂತೇಳಿ. ಇವರು ಹಠ ಬಿಡಲಿಲ್ಲ. ಹಠ ಬಿಡದ ಚಾಣಕ್ಯನಂತ ಏನು ಮಾಡಿದ್ರು ಅಂತ ಹೇಳಿದರೆ ಅದಕ್ಕೊಂದು ಒಳ್ಳೆ ಸ್ಟೋರಿ ಇದೆ. ಹುಸೇನ್ ಖಾನ್ ಅಂತ ಒಬ್ಬ ರಿಕ್ಷಾ ಡ್ರೈವರ್ ಇದ್ದಂತೆ ಇಲ್ಲಿ ಸಿಕಂದ್ರಾಬಾದಲ್ಲಿ. ಆಗ ಈ ಒಂದು 20 ಈ ಸೊಳ್ಳೆಗಳನ್ನು, ಹೆಲ್ದಿ ಸೊಳ್ಳೆಗಳನ್ನು ಅವರು ಅವ್ರನ್ನ ಕಲ್ಚರ್ ಮಾಡಿ ಬೆಳೆಸಿ ಆ 20 ಸೊಳ್ಳೆಗಳಿಂದ ಹೆಲ್ತಿ ಸೊಳ್ಳೆಗಳಿಂದ ಈ ಹುಸೇನ್ ಖಾನ್ ಅಂತ ಹೇಳೋನಿಗೆ ಒಬ್ಬನಿಗೆ ವಾಲಂಟ್ರಿ ಮಾಡೋಕ್ಕೆ ಹೇಳಿದರು, ನೀವು ಒಂದೇ ಸೊಳ್ಳೆಯಿಂದ ಕಚ್ಚಿಸ್ಕೊಂಡ್ರೆ 1 ಆಣೆ ಕೊಡ್ತೇನೆ ಅಂತೇಳಿ. ಸೊ ಅವನಿಗೆ 20 ಆಣೆ ಕೊಟ್ಟು 20 ಸೊಳ್ಳೆಗಳಿಂದ ಅವನಿಗೆ ಜ್ವರ ಬಂದಾಗ ಹುಸೇನ್ ಖಾನಿಗೆ ಈ ಸೊಳ್ಳೆಗಳನ್ನು ಕಚ್ಚಿಸಿ ಆದ ನಂತರ ಈ ಸೊಳ್ಳೆಯನ್ನು ಮೈಕ್ರೋಸ್ಕೋಪಿನ ಅಡಿಯಲ್ಲಿ, ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಸೊಳ್ಳೆಯ ರಕ್ತವನ್ನು ಪರೀಕ್ಷೆ ಮಾಡಿದರು. ಆವಾಗ ಅದರ ರಕ್ತದಲ್ಲಿ ಇವರಿಗೊಂದು ವಿಶೇಷವಾದಂಥ ಒಂದು ಈ ಪ್ಲಾಸ್ಮೋಡಿಯಂ ಅಂತ ಹೇಳ್ತೇವೆ, ಈ ಸೊಳ್ಳೆ ದೇಹದ ಒಳಗಡೆ ನಮ್ಮ ಶಂಕಿತ ವ್ಯಕ್ತಿಯ ಮಲೇರಿಯಾ ಇರುವಂಥ ವ್ಯಕ್ತಿಯಿಂದ ಸೊಳ್ಳೆಯ ದೇಹಕ್ಕೆ ಈ ಪ್ಯಾರಾಸೈಟ್ಗಳು, ಈ ಫೀಮೇಲ್ ಅನಾಫಲಿಸ್ ಅಂತ ಹೇಳುವ ಒಂದು ಸೊಳ್ಳೆಯಿಂದ ಹರಡುವಂಥ ರೋಗ, ಅದರ ದೇಹದಲ್ಲಿ ಈ ಪ್ಲಾಸ್ಮೋಡಿಯಮನ್ನು ಸೂಕ್ಷ್ಮದರ್ಶಕದಲ್ಲಿ ಕಂಡುಹಿಡಿದರು. ಅದರ ಮುಖಾಂತರ ಅವರು ಜಗತ್ತಿಗೆ ಸಾರಿ ಹೇಳಿದರು, ಒಬ್ಬ ಮನುಷ್ಯನಿಗೆ ಮಲೇರಿಯಾ ಬಂದರೆ ಅದು ಸೊಳ್ಳೆಗಳು ಮಾಮೂಲಿಯಾಗಿ ನಮ್ಮ ಮನುಷ್ಯನಿಗೆ ಕಚ್ಚಿದಾಗ ರಕ್ತ ಹೀರುವಂಥದ್ದು, ರಕ್ತ ಹೀರುವುದೇ ಸೊಳ್ಳೆಗಳ ಕೆಲಸ. ಸೊ ಒಬ್ಬ ಶಂಕಿತ ಜ್ವರ ಇರುವ ಮಲೇರಿಯಾ ಇರುವ ವ್ಯಕ್ತಿಯಿಂದ ಕಡಿದಾಗ ಆ ರಕ್ತ ಸೊಳ್ಳೆಯ ದೇಹಕ್ಕೆ ಹೋಗಿ ಸೊಳ್ಳೆಯ ದೇಹದಲ್ಲಿ ಈ ಮನುಷ್ಯನಲ್ಲಿ ಸಂತಾನ ವೃದ್ಧಿಯಾದಂತಹ ಈ ಇದು ಫಿಮೇಲ್ ಅನಾಫಿಲಿಸ್ನ ಪ್ಲಾಸ್ಮೋಡಿಯಂ ಸೊಳ್ಳೆಯ ದೇಹದಲ್ಲಿ ಕಂಡಾಗ ಇದು ಸೊಳ್ಳೆಯೇ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಹರಡುವುದು ಅಂತೇಳಿ ಜಗತ್ತಿಗೆ ತೋರಿಸಿಕೊಟ್ಟ. 1897 ಆಗಸ್ಟ್ 20ರಂದು ಜಗತ್ತಿಗೆ ಸಾರಿ ಹೇಳಿದ, ಮಲೇರಿಯಾವನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆ, ಸೊಳ್ಳೆಗಳನ್ನು ನಿಯಂತ್ರಣ ಮಾಡಿದರೆ ಮಲೇರಿಯಾವನ್ನು ಖಂಡಿತವಾಗಿ ಸಹ ನಾವು ನಿಯಂತ್ರಣ ಮಾಡಬಹುದು ಅಂತೇಳಿ ಫಸ್ಟ್ ಟೈಮ್ ಇವರು ಹೇಳಿದ್ದು. ಸೊ ಒಬ್ಬ ವೈದ್ಯನ ಕುತೂಹಲದಿಂದ ಇವತ್ತು ನಮ್ಮ ಮನುಕುಲಕ್ಕೆ ಅವರು ಸಾರಿ ಹೇಳಿದ್ದಾರೆ ಸೊಳ್ಳೆಗಳಿಂದಲೇ ಹರಡುವುದು ಅಂತೇಳಿ. ಸೊ ಅವರ ಈ ಸಂಶೋಧನೆಗಾಗಿ 1902ರಲ್ಲಿ ಅವರಿಗೆ ನೊಬೆಲ್ ವೈದ್ಯ ಸಾಹಿತ್ಯಕ್ಕೆ ಕೊಡುವಂಥ ಒಂದು ವಿಶೇಷವಾದಂಥ ನೊಬೆಲ್ ಪ್ರಶಸ್ತಿಯನ್ನು ಸಹ ಅವರಿಗೆ ಕೊಟ್ಟಿದ್ದರು. ಇವತ್ತು ಆ ಪುಣ್ಯಾತ್ಮ ಮಾಡಿದ ಸಂಶೋಧನೆಯಿಂದ ನಾವು ಇವತ್ತು, ಇಲ್ಲದ್ರೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಮಲೇರಿಯಾ ಹೇಗೆ ಹರಡ್ತಾ ಇದೆ ಅಂತೇಳಿ. ಅಂತಹ ಒಂದು ಪುಣ್ಯಾತ್ಮನನ್ನು ನೆನಪಿಸಲಿಕ್ಕೆ ಬೇಕಾಗಿ ಆಗಸ್ಟ್ 20ರಂದು ನಾವು ಈ ರೀತಿಯ ಒಂದು ವಿಶ್ವ ಸೊಳ್ಳೆ ಜಾಗೃತಿ ದಿವಸ ಅಂತೇಳಿ ಆಚರಿಸಿ ಮಲೇರಿಯಾ ನಿಯಂತ್ರಣ ಮಾಡೋದು, ಸೊಳ್ಳೆ ನಿಯಂತ್ರಣ ಮಾಡೋದು, ಈ ವಿಚಾರವಾಗಿ ನಾವು ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇರುವಂಥದ್ದು. ಸೊ ಒಬ್ಬ ಕುತೂಹಲ ಇರುವಂಥ ವೈದ್ಯನಿಂದ ಮನುಸಂಕುಲಕ್ಕೆ ಯಾವ ರೀತಿಯ ಪ್ರಯೋಜನ ಆಗ್ತದೆ ಅಂತ ಹೇಳಿ ನಮ್ಮ ಸರ್ ರೊನಾಲ್ಡ್ ರೋಸ್ ನಮಗೆ ತೋರಿಸಿಕೊಟ್ಟದ್ದು. ಬಹುಶಃ ಮನುಸಂಕುಲಕ್ಕೆ ಇದು ಬಹಳ ದೊಡ್ಡ ಕೊಡುಗೆ. ಯಾಕೆ ಅಂತ ಹೇಳಿದರೆ ಮಲೇರಿಯಾ ಅನ್ನುವಂತಹದ್ದು ಮಳೆಗಾಲದಲ್ಲಿ ಸಾಮಾನ್ಯ ಆಗಿಬಿಟ್ಟಿದೆ. ಅದು ಬಂತು ಅಂತ ಹೇಳಿದರೆ ಮನುಷ್ಯನ ಜೀವ ಹಿಂಡುವಷ್ಟು ಬರ್ತದೆ, ಮತ್ತು ಚಟವಾಗಿ ಉಳಿದುಕೊಳ್ಳುವಂತಹ ಪರಿಸ್ಥಿತಿ ಕೂಡ ಇದೆ. ಈ ವಿಷಯ ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಸರ್ ರೊನಾಲ್ಡ್ ರೋಸ್ ಅವರಿಗೆ ಸಹ 3 ಬಾರಿ ಮಲೇರಿಯಾ ಬಂದಿತ್ತಂತೆ. 3 ಬಾರಿ ಈ ಜ್ವರ ಬಂದಾಗ ಅವರು ಛಲ ಬಿಡದ ತ್ರಿವಿಕ್ರಮನಂತೆ ಪುನಃ ನನಗೆ ಯಾಕೆ ಬರ್ತಾ ಇದೆ, ಹೇಗೆ ಬರ್ತಾ ಇದೆ ಅಂತ ನಾನು ತಿಳಿಲೇಬೇಕು. ಒಬ್ಬ ವೈದ್ಯನಾಗಿ ನಾನು ಕಂಡುಹಿಡಿಯಲಿಲ್ಲ ಅಂದರೆ ಜನರಿಗೆ ನಾನು ಚಿಕಿತ್ಸೆ, ಈಗ ಎಲ್ಲ ವೈದ್ಯರ ರೋಲ್ ಏನಿದೆ ಅಂದರೆ ಚಿಕಿತ್ಸೆ ಮಾಡೋದಾಗಬಾರ್ದು, ರೋಗವನ್ನು ತಡೆಗಟ್ಟುವ ಪ್ರಕ್ರಿಯೆಗೆ ನಾವು ಹೆಚ್ಚು ಗಮನ ಕೊಡಬೇಕು. ರೋಗದ ಮೂಲ ಎಲ್ಲಿದೆ ಅಂತ ಹೇಳಿಕೊಂಡು ಹೋಗಬೇಕು. ಹಾಗೆ ಮಾಡಿದರೆ ನಾವು ಮನುಕುಲವನ್ನು ಕಾಪಾಡಲಿಕ್ಕೆ ಸಾಧ್ಯ. ಬರೀ ಚಿಕಿತ್ಸೆ ಮಾಡ್ತಾ ಇದ್ದರೆ, ಬರೀ ಔಷಧಿ ಕೊಡ್ತಾ ಇದ್ದರೆ ಅದರಿಂದ ವಿಶೇಷವಾದ ಪ್ರಯೋಜನ ಏನಿಲ್ಲ. ಯಾಕೆಂದರೆ ಎಲ್ಲರಿಗೂ ರೋಗ ಹರಡ್ತಾ ಇರ್ತದೆ. ಈಗ ಮಲೇರಿಯಾ ಸೊಳ್ಳೆಗಳಿಂದ ಹರಡ್ತದೆ ಅಂತೇಳಿ ಕನ್ಫರ್ಮ್ ಆದ ಕಾರಣ ಸೊಳ್ಳೆ ನಿಯಂತ್ರಣ ಮಾಡಿದಾಗ ತನ್ನಿಂತಾನೇ ರೋಗ ನಿಯಂತ್ರಣಕ್ಕೆ ಬರ್ತದೆ. ಸೊ ಈ ನಿಟ್ಟಿನಲ್ಲಿ ನಾವು ಏನು ಸರ್ ರೊನಾಲ್ಡ್ ರೋಸ್ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನಾವು ಸೊಳ್ಳೆಗಳ ನಿಯಂತ್ರಣ ಮಾಡಲೇಬೇಕು. 1897ರಿಂದ ಇವತ್ತಿಗೆ ಗಂಗಾ ಜಮುನಾ ನೇತ್ರಾವತಿನಲ್ಲಿ ಬಹಳಷ್ಟು ನೀರು ಹರಿದಿದೆ, ಜಾಸ್ತಿ ಅಗತ್ಯಕ್ಕಿಂತ ಜಾಸ್ತಿನೇ ನೀರು ಹರಿದಿದೆ ಈ ಮಳೆಗಾಲನು, ನಮಗೂ ಗೊತ್ತಿದೆ. 122 ವರ್ಷಗಳು ಕಳೆದರೂ ಸಹ ನಮಗೆ ಇವತ್ತು ಸೊಳ್ಳೆಗಳ ನಿಯಂತ್ರಣ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಅದು ಬಹಳ ದೊಡ್ಡ ದುರಾದೃಷ್ಟ. ಇವತ್ತಿಗೂ ಸಹ ಮಂಗಳೂರಿನಲ್ಲಿ ದಿನಕ್ಕೆ 4 ಜನ ಮಲೇರಿಯಾದಿಂದ ಬಳಲ್ತಾ ಇದ್ದಾರೆ ಅಂತ ಹೇಳಿದರೆ ಆ ಪುಣ್ಯಾತ್ಮ 122 ವರ್ಷಗಳ ಹಿಂದೆ ಮಾಡಿದ ಸಂಶೋಧನೆಯಿಂದ ಏನು ನಮ್ಮ ಮನುಕುಲಕ್ಕೆ ಆಗಿರುವಂತಹ ಲಾಭ
ಅದನ್ನು ಎಷ್ಟು ಸತ್ಯ ಪ್ರಾಕ್ಟಿಕಲ್ ಆಗಿ ನಾವು ಮಾಡ್ತಾ ಇದ್ದೇವೆ ಅನ್ನೋದನ್ನು ನಾವು ವಿಚಾರ ಮಾಡಬೇಕಾದಂಥ ಒಂದು ಕಾಲಘಟ್ಟದಲ್ಲಿ ನಾವು ನಿಂತಿದ್ದೇವೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಪಶುಕುರಾಲ್ನ ವಿಶೇಷ ಮಾತುಕತೆ. ಈ ಮಾತುಕತೆಯಲ್ಲಿ ವಿಶ್ವ ಸೊಳ್ಳೆಗಳ ಜಾಗೃತಿ ದಿನ, ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಒಂದು ಒಳ್ಳೆಯ ವಿಷಯವನ್ನು ಹೇಳಿದರು. 122 ವರ್ಷಗಳ ಹಿಂದೆ ಸರ್ ರೊನಾಲ್ಡ್ ರೋಸ್ ರವರು ಸೊಳ್ಳೆಗಳಿಂದಲೇ ಮಲೇರಿಯಾ ರೋಗ ಹರಡುತ್ತದೆ ಎನ್ನುವಂತಹ ಒಂದು ಮೂಲವನ್ನು ಸಂಶೋಧನೆ ಮಾಡಿದರು. ಆದರೂ ನಾವು 122 ವರ್ಷದಲ್ಲಿ ಸಣ್ಣ ಸೊಳ್ಳೆಯನ್ನು ನಿಯಂತ್ರಣ ಮಾಡದಷ್ಟಕ್ಕೆ ನಾವು ಮುಟ್ಟಿದ್ದೇವೆ ಅಂತ ಹೇಳೋದೊಂದು ವಿಪರ್ಯಾಸ ಅಂತ ಹೇಳಿಕೊಳ್ಳುತ್ತಾ, ಈಗ ಈ ಸೊಳ್ಳೆಗಳಿಂದ ಯಾವೆಲ್ಲ ರೋಗಗಳು ಹರಡುತ್ತವೆ ನೋಡಿ. ಸೊಳ್ಳೆಗಳು ಬಹಳ ಪ್ರಾಥಮಿಕವಾಗಿ ಮಲೇರಿಯಾ ಎಲ್ಲರಿಗೂ ಗೊತ್ತಿರುವಂಥದ್ದು. ಸೊಳ್ಳೆಗಳಿಂದ ಹರಡ್ತದೆ ಅಂತೇಳಿ ಎಲ್ಲರಿಗೂ ಗೊತ್ತುಂಟು. ಸಾಧಾರಣವಾಗಿ ಸೊಳ್ಳೆಯಿಂದ ಬರುವ ರೋಗ ಅಂತ ಹೇಳಿದರೆ ಮಲೇರಿಯಾ, ಅದು ಸಾಮಾನ್ಯ. ಮತ್ತು ಇತ್ತೀಚೆಗೆ ನಮ್ಮ ಮಂಗಳೂರಿನಲ್ಲಿ ಅಥವಾ ನಮ್ಮ ರಾಜ್ಯದಲ್ಲೆಲ್ಲ ಬಹಳಷ್ಟು ರುದ್ರ ನರ್ತನ ಮಾಡಿರುವಂಥ ಡೆಂಗ್ಯೂ ಅಂತ ಹೇಳುವ ರೋಗ ಬಹಳ ಮಾರಿಯಾಗಿ ನಮ್ಮನ್ನು ಕಾಡ್ತಾ ಇದೆ. ಡೆಂಗು ಜ್ವರನೂ ಸಹ ಸೊಳ್ಳೆಗಳಿಂದಲೇ ಹರಡುವುದು. ಏಡಿಸ್ ಈಜಿಪ್ಟಿ ಅಂತ ಹೇಳುವ ಒಂದು ಸೊಳ್ಳೆಯಿಂದ. ಅದು ನಾವು ಅದಕ್ಕೆ ಅದು ಮಲೇರಿಯಾ ಸೊಳ್ಳೆಗಳಿಗಿಂತ ವಿಭಿನ್ನವಾದಂಥ ಸೊಳ್ಳೆ. ಅದಕ್ಕೆ ನಾವು ಡೆವಿಲ್ ಮಸ್ಕಿಟೋ ಅಂತ ಹೇಳ್ತೇವೆ. ಯಾಕೆಂದರೆ ತುಂಬ ದೊಡ್ಡದಿದೆ, ದೈತ್ಯಾಕಾರದ್ದು. ಮಲೇರಿಯಾ ಸೊಳ್ಳೆ ತುಂಬ ಚಿಕ್ಕದಿರುತ್ತೆ. ಡೆಂಗ್ಯೂ ಸೊಳ್ಳೆ ಮೇಲೆ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಟ್ರಿಪ್ ಇರುತ್ತೆ. ಅದು ನೋಡಿದ ಕೂಡಲೇ ಟೈಗರ್ ಮಸ್ಕಿಟೋ ಅಂತ ಹೇಳ್ತೇವೆ. ಡೆವಿಲ್ ಮಸ್ಕಿಟೋ ಅಥವಾ ಟೈಗರ್ ಮಸ್ಕಿಟೋ ದೊಡ್ಡದಾಗಿರುತ್ತೆ, ನೋಡಲಿಕ್ಕೆ ಭೀಕರವಾಗಿರುತ್ತೆ, ಬ್ಲ್ಯಾಕ್ ಸ್ಟ್ರೈಪ್ಸ್ ಇರುತ್ತೆ. ಟೈಗರ್ ಮಸ್ಕಿಟೋ ಅಂತೇಳಿ ಅದು ಸಹ ಈ ಡೆಂಗು ಜ್ವರ ಬರುವಂಥದ್ದು ಈ ಟೈಗರ್ ಮಸ್ಕಿಟೋದಿಂದಲೇ ಹರಡುವಂಥದ್ದು. ಹಾಗೆ ಚಿಕನ್ ಗುನ್ಯಾ ಅಂತೇಳಿ ಕಳೆದ 2 ವರ್ಷಗಳ ಹಿಂದೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಬಹಳಷ್ಟು ಮಂದಿಗೆ ಬಹಳ ತೊಂದರೆ ಕೊಟ್ಟಿದೆ. ಅದು ಸಹ ಸೊಳ್ಳೆಗಳಿಂದಲೇ ಹರಡುವಂತಹ ಒಂದು ವಿಶೇಷವಾದಂಥ ರೋಗ. ಕಳೆದ ಕಾರ್ಯಕ್ರಮಗಳಲ್ಲಿ ನಾವು ಹೇಳಿದ್ದೇವೆ, ಈ ಸೊಳ್ಳೆಗಳಿಗೆ ವಿಶೇಷವಾದ ಡಿಫ್ರೆನ್ಸ್ ಇದೆ ಮಲೇರಿಯಾ ಸೊಳ್ಳೆಗೂ ಮತ್ತು ನಮ್ಮ ಈ ಟೈಗರ್ ಮಸ್ಕಿಟೋಗೂ. ಸಾಮಾನ್ಯವಾಗಿ ಮಲೇರಿಯಾ ಸೊಳ್ಳೆಗಳು ಕಲುಷಿತ ನೀರು, ಗಲೀಜು, ಕೊಚ್ಚೆ ಪ್ರದೇಶಗಳಲ್ಲಿ, ಸ್ಲಮ್ ಏರಿಯಾಗಳಲ್ಲಿ ಬದುಕು, ಕೆಸರು ನೀರಿನಲ್ಲಿ, ಇಂಥ ನೀರಿನಲ್ಲಿ ಬದುಕುವಂಥದ್ದು. ಆದರೆ ನಮ್ಮ ಈ ಡೆಂಗ್ಯೂ ಸೊಳ್ಳೆಗಳು ಶುದ್ಧ ನೀರಿನಲ್ಲಿ, ಕ್ಲೀನ್ ವಾಟರ್ಗಳಲ್ಲಿ ಬದುಕುವಂಥದ್ದು. ಅದು ಮಳೆಗಾಲ ಬಂದು ಮಳೆಯಲ್ಲಿ ನಿಂತ ನೀರು, ಸ್ಟಾಗ್ನೆಂಟ್ ವಾಟರ್, ಕ್ಲೀನ್ ವಾಟರ್ಗಳಲ್ಲಿ ಅದು ಮೊಟ್ಟೆ ಇಡುವಂಥದ್ದು. ಲಾರ್ವಾ ಒಂದೊಮ್ಮೆಗೆ ಬಾವಿಯ ನೀರು ಉಪಯೋಗಿಸದಿದ್ದರೆ ಆ ಬಾವಿಯ ನೀರಲ್ಲೂ ಸೊಳ್ಳೆ ಉತ್ಪತ್ತಿ ಆಗುತ್ತೆ. ಬಾವಿಗಳಲ್ಲಿ, ಸಂಪ್ಗಳಲ್ಲಿ, ಟ್ಯಾಂಕ್ಗಳಲ್ಲಿ, ಫ್ಲವರ್ ಪಾಟಿನ ಕೆಳಗಿನ ಇರುವಂಥ ಒಂದು ಸಂಗ್ರಹಗಳಲ್ಲಿ, ಮನೆಯ ಟೆರೆಸ್ ಮೇಲೆ ನಿಂತ ನೀರಿನಲ್ಲಿ, ಏರ್ ಕೂಲರ್ಗಳಲ್ಲಿ, ಎಲ್ಲೆಲ್ಲಿ ನೀರು ನಿಲ್ತದೋ ಮನೆಯ ಸುತ್ತಮುತ್ತ, ಹೂಚಟ್ಟಿಗಳ, ಫ್ರಿಜ್ಜಿನ ಹಿಂದುಗಡೆಯ ನೀರಿನಲ್ಲೂ ಉತ್ಪತ್ತಿ ಆಗ್ತದೆ ಅಂತ ಹೇಳ್ತಾರೆ. ಮನೆಯ ಒಳಗಡೆ ಸಹ ನೀವು ಗಲೀಜು ಇರಬೇಕು ಅಂತೇಳಿ ಎಲ್ಲೆಲ್ಲಿ ನೀರು ನಿಲ್ತದೋ ಅಲ್ಲೆಲ್ಲ ಈ ಡೆಂಗ್ಯೂ ಸೊಳ್ಳೆಗಳು ನಮ್ಮ ಸಂತಾನೋತ್ಪತ್ತಿ ಮಾಡ್ತದೆ, ಮೊಟ್ಟೆ ಇಡ್ತದೆ, ಮರಿ ಆಗ್ತದೆ, ಅಲ್ಲಿಂದಲೇ ರೋಗವನ್ನು ಹರಡುವ ಕಾರ್ಯವನ್ನು ಮಾಡ್ತದೆ. ಸೊ ಅದಲ್ಲದೆ ನಮ್ಮ ಆನೆಕಾಲು ರೋಗ ಅಂತ ಹೇಳ್ತೇವೆ ನಾವು, ಮತ್ತು ಮೆದುಳು ಜ್ವರ ಅಂತೇಳಿ, ಜಾಪನೀಸ್ ಎನ್ಸೆಫಲೈಟಿಸ್, ಅದು ಸಹ ಒಂದು ಮಾರಣಾಂತಿಕವಾದಂಥ ರೋಗ. ಅದು ಸಹ ಕ್ಯೂಲೆಕ್ಸ್ ಸೊಳ್ಳೆಯಿಂದ ಹರಡು. ಕ್ಯೂಲೆಕ್ಸ್ ಅನ್ನುವ ಒಂದು ವಿಶೇಷವಾದಂಥ ಸೊಳ್ಳೆ. ಆ ಸೊಳ್ಳೆಯಿಂದ ನಮಗೆ ಆನೆಕಾಲು ರೋಗನೂ ಬರ್ತದೆ, ಮೆದುಳು ಜ್ವರನೂ ಬರ್ತದೆ. ಸೊ ಒಟ್ಟಿನಲ್ಲಿ ಈ 5 ಮಾರಣಾಂತಿಕ ರೋಗಗಳು, ಆನೆಕಾಲು ರೋಗ ಇರ್ಬೋದು, ಮಲೇರಿಯಾ ಇರ್ಬೋದು, ಡೆಂಗ್ಯೂ ಇರ್ಬೋದು, ಚಿಕನ್ ಗುನ್ಯಾ ಇರ್ಬೋದು, ಮೆದುಳು ಜ್ವರ, ಈ ಎಲ್ಲ ರೋಗಗಳು ಸಹ ಸೊಳ್ಳೆಗಳ ಮುಖಾಂತರವೇ ಹರಡುವಂಥದ್ದು ಅಂಥೇಳಿ ಜಗತ್ತಿಗೆ ಜಗಜ್ಜಾಹಿತ ಆಗಿದೆ, ಎಲ್ಲರಿಗೂ ಗೊತ್ತಾಗಿದೆ. ಓನ್ಲಿ ನಾವು ಈ ರೋಗವನ್ನು ಚಿಕಿತ್ಸೆ ಮಾಡೋದಕ್ಕಿಂತ, ಒಮ್ಮೆ ಡೆಂಗ್ಯೂ ಬಂದರೆ 15 ದಿನಗಳ ಕಾಲ ಆಸ್ಪತ್ರೆ ಇರಬೇಕಾಗತ್ತೆ. ಬಹಳಷ್ಟು ನೋವು, ಸಾವು ನೋವು ಆಗುವ ಸಾಧ್ಯತೆ ಇದೆ. ಕೆಲಸದ ನಷ್ಟ, ವ್ಯಕ್ತಿಯ ಮ್ಯಾನ್ ಪವರ್ ನಷ್ಟ, ಎಲ್ಲವೂ ನಷ್ಟ. ಆದರೆ ಈ ಸೊಳ್ಳೆಯನ್ನು ನಾವು ನಿಯಂತ್ರಣ ಮಾಡಿದರೆ ಇಂಥ ಎಲ್ಲ ತೊಂದರೆಗಳನ್ನು ನಾವು ತಪ್ಪಿಸಲಿಕ್ಕೆ ಸಾಧ್ಯ ಇದೆ. ಇದನ್ನು ನಾವು ಜನರಿಗೆ ಅರ್ಥ ಮಾಡಿಸಿಕೊಟ್ರೆ ಬಹುಶಃ ನಾವು ಚಿಕಿತ್ಸೆ ಮಾಡೋದಕ್ಕಿಂತ ಒಳ್ಳೆಯ ಕೆಲಸ ನಾವು ಮಾಡ್ತಿದ್ದೇವೆ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಚಿಕಿತ್ಸೆ ನಂತರದ್ದು, ಅದಕ್ಕಿಂತ ಮೊದಲು ನಾವು ಮಾಡಬೇಕಾದದ್ದು ಮುಂಜಾಗ್ರತೆ. ಯಾಕೆಂದರೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೇಕು, ನಾವು ನಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ಎಲ್ಲ ಹೇಳ್ತೇವೆ. ಆದರೆ ಕೊಡಬೇಕು ಹೇಗೆ, ಯಾರು ಕೊಡಬೇಕು, ಇದರ ಬಗ್ಗೆ ಯಾರು ಮಾತನಾಡೋದಿಲ್ಲ. ಮುಂಜಾಗ್ರತೆ ಬೇಕು ಅಂತ ಹೇಳ್ತೇವೆ, ಆದರೂ ಈಗ ಅಲ್ಲಲ್ಲಿ ಕೆಸರು ನೀರು ನಿಲ್ಲುವುದು, ಕಸ ಬಿಸಾಡುವುದನ್ನೆಲ್ಲ ಕಾಣ್ತೇವೆ. ಈಗ ಸೊಳ್ಳೆಗಳಿಂದ ಈ ಯಾವೆಲ್ಲ ರೋಗಗಳು ಹರಡ್ತವೆ ಅಂತ. ಹಾಗಿದ್ರೆ ಇಂತಹ ಕಸ ಬಿಸಾಡುವುದು, ಸೊಳ್ಳೆಗಳು ಉತ್ಪತ್ತಿ ಆಗುವುದಾಗಿ ನೋಡಬೇಕು ಹೇಳಿದರೆ ಇದರ ನಿಯಂತ್ರಣ ಬೇಕು. ಯಾವೆಲ್ಲ ರೀತಿಯ ನಿಯಂತ್ರಣ ಮಾಡಬೇಕು? ಸೊಳ್ಳೆ ನಿಯಂತ್ರಣ ಮಾಡೋದು ಬಹಳ ದೊಡ್ಡ ಏನು ಇದು ಚಂದ್ರಲೋಕಕ್ಕೆ ಹೋಗಬೇಕಾದಂಥ ಅಷ್ಟು ದೊಡ್ಡ ಕಷ್ಟದ ಕೆಲಸ ಏನಿಲ್ಲ. ವೆರಿ ಸಿಂಪಲ್. ನಮ್ಮ ಪರಿಸರದ ಸ್ವಚ್ಛತೆಯನ್ನು ನಾವು ಕಾಪಾಡಿಕೊಳ್ಬೇಕು. ನಮ್ಮ ಪರಿಸರ ಸ್ವಚ್ಛತೆ ಹೇಗೆ ಅಂದರೆ, ನಮ್ಮ ಮನೆ ಗುಡಿಸಿ ನಾವು ನಮ್ಮ ಕಸವನ್ನು ಪಕ್ಕದ ಕಾಂಪೌಂಡಿಗೆ ಹಾಕೋದೇ ನಮ್ಮ ಸ್ವಚ್ಛತೆ. ಇನ್ನೊಬ್ಬರಲ್ಲಿಗೆ ಬಿಸಾಡಿ ಬಿಟ್ಟರೆ ಆಯಿತು. ಹೌದು, ಅದು ನಮ್ಮ ಸ್ವಚ್ಛತೆ. ಅದು ಆಗಬಾರ್ದು. ಸ್ವಚ್ಛತೆ ಅನ್ನೋದು ನಮ್ಮದು, ಎಲ್ಲವೂ ನಮ್ಮದು, ಈ ಭೂಮಿಯೆಲ್ಲ ನಮ್ಮದೇ ಅಂತ ಹೇಳೋ ಒಂದು ಕಲ್ಪನೆ ಬರಬೇಕು. ನಾವೀಗ ತಲಪಾಡಿಯಿಂದ ಮಂಗಳೂರಿಗೆ ಹೋದಾಗ ರೋಡ್ ಸೈಡಲ್ಲಿ ಎಷ್ಟೋ ಕಡೆ ಕಸ ತ್ಯಾಜ್ಯಗಳನ್ನು ರೋಡ್ ಸೈಡಲ್ಲಿ ಎಸೀತಾರೆ. ಎಲ್ಲ ಕಡೆಗೆ ನಿನ್ನೆ ನಾನು ನೋಡಿದೆ, ಯಾವುದೋ ಡಂಪಿಂಗ್ ಯಾರ್ಡಲ್ಲಿ ಸಾಕಷ್ಟು ಸೊಳ್ಳೆಗಳ ಉತ್ಪಾದನೆ ಆಗ್ತಾ ಇದೆ ಅಂತೇಳಿ. ಸೊ ನಾವು ನಮ್ಮ ಪರಿಸರದ ಸ್ವಚ್ಛತೆಯನ್ನು ಇಟ್ಕೊಂಡ್ರೆ ಖಂಡಿತವಾಗಿ ಸಹ ಸೊಳ್ಳೆ
ಉತ್ಪಾದನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊಳ್ಳೆಗಳ ವಿಚಾರವಾಗಿ ನಾನು ಹೇಳಿದ್ರೆ ಬರೀ ಹೆಣ್ಣು ಸೊಳ್ಳೆಗಳು ಮಾತ್ರ ಈ ರೋಗ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹರಡುವಂಥದ್ದು. ಸೊಳ್ಳೆಗಳು ಸಾಮಾನ್ಯವಾಗಿ ಕಾಡುಗಳಲ್ಲೇ ಇರೋದು. ಸೊಳ್ಳೆಗಳ ಎಷ್ಟು ಓನ್ಲಿ 10% ಆಫ್ ಮಸ್ಕಿಟೋಸ್, 10% ಮಸ್ಕಿಟೋ ಮಾತ್ರ ನಮ್ಮ ಮನುಷ್ಯರ ಸಂಪರ್ಕಕ್ಕೆ ಬರುವುದು. ಅರಣ್ಯಗಳಲ್ಲಿ ವಾಸಿಸೋದು ಸೊಳ್ಳೆಗಳು. 90% ಸೊಳ್ಳೆಗಳು ಅರಣ್ಯದಲ್ಲಿ ವಾಸಿಸ್ತಾ ಇದೆ. ಈ 10%ದಲ್ಲಿ 100ರಲ್ಲಿ 1 ಸೊಳ್ಳೆಗೆ ನಮ್ಮ ಮನುಷ್ಯನಿಗೆ ಕಡಿಲಿಕ್ಕೆ ಅವಕಾಶ ಸಿಕ್ಕುವುದು. ಈ 100ರಲ್ಲಿ 1 ಸೊಳ್ಳೆ ಕಡಿದ್ರೆ ನಿಮ್ಗೆ ಇಷ್ಟೆಲ್ಲ ತೊಂದರೆ ಆಗ್ತಾಯಿದೆ. ಎಷ್ಟೊಂದು ಜನರು ರೋಗದಿಂದ, ವಾರ್ಷಿಕವಾಗಿ ಮಲೇರಿಯಾ ರೋಗದಿಂದ 5 ಮಿಲಿಯನ್ ಮಂದಿ ಸಾಯ್ತಾ ಇದ್ದಾರೆ ವಾರ್ಷಿಕವಾಗಿ. ಇದು ನೋಡಿ, ಇಷ್ಟು ಪ್ರಪಂಚದಾದ್ಯಂತ ಪರ್ ಇಯರ್ 5 ಮಿಲಿಯನ್ ಜನ ಬರೀ ಮಲೇರಿಯಾದಿಂದಲೇ ಸಾಯ್ತಾ ಇದ್ದಾರೆ. ಇದು ನಮ್ಮ ಸೊಳ್ಳೆಗಳ ವೈಶಿಷ್ಟ್ಯ. ನಾವು ಕಾಡನ್ನು ಕಡಿದು ಕಾಂಕ್ರೀಟ್ ಜಂಗಲನ್ನು ಮಾಡಿದಾಗ ಪಾಪ ಸೊಳ್ಳೆಗಳೇನು ಮಾಡ್ತದೆ, ಆಹಾರಕ್ಕಾಗಿ ಅವರು ರಕ್ತ ಇರಲೇಬೇಕು. ನಮ್ಮ ಮನುಷ್ಯರ ಸಂಪರ್ಕಕ್ಕೆ ಬರ್ತದೆ. ನಮ್ಮ ಸೊಳ್ಳೆಗಳಿಗೆ ಆಹಾರ ಬರೀ ರಕ್ತ ಮಾತ್ರ, ಬೇರೆ ಏನು ತಿನ್ನೋದಿಲ್ಲ. ನಮ್ಮ ರಕ್ತವನ್ನು ಹೀರಿ ಒಬ್ಬ ಆರೋಗ್ಯವಂತ ವ್ಯಕ್ತಿಗೆ ಅನಾರೋಗ್ಯ ವ್ಯಕ್ತಿಯಿಂದ ರೋಗಗಳನ್ನು ಹರಡಿಸುವ ಕೆಲಸವನ್ನು ಸದ್ದಿಲ್ಲದೆ ಮಾಡ್ತಾ ಇದೆ. ಸೊ ಇದನ್ನು ನಾವು ನಿಯಂತ್ರಿಸಬೇಕಾದ್ರೆ ನಮ್ಮ ಪರಿಸರದ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು. ಮತ್ತು ಸುತ್ತಲೂ ನಾವು ಕಾಡು ಕಡಿದು ಕಾಂಕ್ರೀಟ್ ಜಂಗಲ್ ಮಾಡಿದಾಗ ಈ ಎಲ್ಲ ತೊಂದರೆಗಳು ಬರುವಂಥದ್ದು. ಮತ್ತು ಅದಲ್ಲದೆ ನಮ್ಮ ಪರಿಸರದ ಸ್ವಚ್ಛತೆ ಅಲ್ಲದೆ ನಮ್ಮ ಸೊಳ್ಳೆಗಳಿಗೆ, ಎಲ್ಲರಿಗೂ ಗೊತ್ತು ಸೊಳ್ಳೆಗಳಿಗೆ, ತಾನೇ ಹೇಳಿದೆ ನಾನು, ಸೊಳ್ಳೆಗಳಿಗೆ ಪೂರಕವಾದ ವಾತಾವರಣವನ್ನು ನಾವು ಕಲ್ಪಿಸಿಕೊಡಲೇಬಾರದು. ಮನೆಯ ಹೂಚಟ್ಟಿ ಇರ್ಬೋದು, ಹೂದಾನಿ ಇರ್ಬೋದು, ಮನೆಯಲ್ಲಿ ಎಲ್ಲಿಯೂ ನೀರು ಶೇಖರಣೆ ಆಗದಂತೆ ನಾವು ನೋಡಿಕೊಳ್ಬೇಕು. ಅಡುಗೆ ಮನೆ, ಬಚ್ಚಲು ಮನೆಯ ನೀರುಗಳು ನಿಲ್ಲುವಂತಹ ಸ್ಥಳ, ಚರಂಡಿಗಳಲ್ಲಿ ಡ್ರೈನೇಜ್ ಸಿಸ್ಟಮು ಎಲ್ಲವೂ ನಮ್ಮ ಮೂಲಭೂತ ಸೌಕರ್ಯಗಳು, ಇನ್ಫ್ರಾಸ್ಟ್ರಕ್ಚರು ಸರಿಯಾಗಿದ್ದರೆ ಎಲ್ಲಿಯೂ ಸಹ ಈ ರೀತಿ ಸೊಳ್ಳೆ ಉತ್ಪಾದನೆ ಆಗದೇ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡಿದರೆ ಖಂಡಿತವಾಗಿಯೂ ಮತ್ತೆ ತೊಂದರೆ ಆಗೋದಿಲ್ಲ. ಮತ್ತು ತಾವು ಹೇಳಿದ್ರಿ ವೆಲ್ಗಳಲ್ಲಿ, ಟ್ಯಾಂಕ್ಗಳಲ್ಲಿ ಅಂತೇಳಿ, ನಮ್ಮ ಬಹಳ ಸುಲಭ. ಗಪ್ಪಿ ಮೀನು ಅಂತ ಬರ್ತದೆ, ಎಲ್ಲರಿಗೂ ಗೊತ್ತುಂಟು. ಗಪ್ಪಿ ಮೀನುಗಳನ್ನು ನಾವು ನಮ್ಮ ಬಾವಿಗಳಲ್ಲಿ ಹಾಕಿದರೆ ಅದು ಸೊಳ್ಳೆಗಳನ್ನು ನಿಯಂತ್ರಣ ಮಾಡುತ್ತೆ. ನಿಂತ ನೀರು, ಬಾವಿನಲ್ಲಿರೋದು ನಿಂತ ನೀರು, ಟ್ಯಾಂಕಿಗಳಲ್ಲೂ ಅಷ್ಟೇ. ಇಂಥದ್ದನ್ನು ಹಾಕಿದರೆ ಅದು ಖಂಡಿತವಾಗಿ ಸೊಳ್ಳೆಗಳನ್ನು ನಿಯಂತ್ರಣ. ಸಾಧಾರಣವಾಗಿ ಬಾವಿಗಳನ್ನು ಹೇಗೆ ಅಂತ ಹೇಳಿದರೆ, ಹಿಂದೆ ಕೊಡಪನ ಹಾಕಿ ನೀರು ತೆಗೀತಾ ಇದ್ರು. ಆ ಕೊಡಪನ ಹಾಕುವಾಗ ಬಾವಿ ನೀರು ಅಲುಗಾಡಿಕೊಂಡು ಅದು ನಿತ್ಯ ಉಪಯೋಗ ಆದ ರೀತಿಯಲ್ಲಿ ಇರ್ತದೆ. ಈಗೆಲ್ಲ ಪಂಪ್ ಹಾಕುವುದು, ಪೈಪ್ ಹಾಕುವುದು, ಅದು ಉಪಯೋಗ ಇಲ್ಲದ ಹಾಗೆ ನಿಂತ ನೀರು ಹಾಗೆ ಇರ್ತದೆ. ಹೌದೌದು, ಅದೇ ಅಲ್ಲಿ ಸಹ ನಾವು ವಿಶೇಷವಾದಂಥ ಜಾಗರೂಕತೆ ವಹಿಸಬೇಕು. ಸೊ ಇಂಥ ಎಲ್ಲ ಮತ್ತು ಸೊಳ್ಳೆ ನಿಯಂತ್ರಣಕ್ಕೆ ಪ್ರತಿಯೊಂದು ಮನುಷ್ಯನೂ ಏನು ಮಾಮೂಲಿಯಾದಂಥ ಏನೇನು ನಿಯಂತ್ರಣ, ನಮ್ಮ ಸೊಳ್ಳೆ ನಿಯಂತ್ರಕ ಔಷಧಿಗಳಿರ್ಬೋದು, ಒಡೋಮಸ್ ಅಂತ ಏನು ಹೇಳ್ತೇವೆ, ಅಥವಾ ಸೊಳ್ಳೆ ನಿಯಂತ್ರಣಕ, ಅದರ ಬಗ್ಗೆ ನಾನು ಮುಂದಕ್ಕೆ ಕೇಳಲಿಕ್ಕಿದ್ದೇನೆ. ಈಗ ಸೊಳ್ಳೆಗಳ ಈ ಮುಂಜಾಗ್ರತೆ ಜನರಿಗೆ ವಿಶೇಷವಾಗಿ ಮುಟ್ಟಬೇಕು. ನಮ್ಮ ಪರಿಸರವನ್ನು ನಾವು ಮಾಡಬೇಕು ಹೇಳಿಕೊಂಡು. ಹೌದು, ಅದನ್ನು ಜನರು ಅರ್ಥ ಮಾಡ್ಕೊಳ್ಬೇಕು. ಜನರಿಗೆ ಎಲ್ಲರಿಗೂ ಗೊತ್ತಿದೆ. ಈಗ ನಮಗೆ ಫಿಮೇಲ್ ಅನಾಫೆಲೈಸ್ ಮಸ್ಕಿಟೋದಿಂದ ಮಲೇರಿಯಾ ಬರ್ತದೆ ಅಂತ ಒಬ್ಬ ಸಾಮಾನ್ಯ ಶಾಲೆ 3ನೇ ಕ್ಲಾಸ್ ಮಗುವನ್ನು ಕೇಳಿದ್ರು ಸಹ ಮಲೇರಿಯಾ ಹೇಗೆ ಬರ್ತದೆ ಅಂತ ಕೇಳಿದರೆ ಅವನು ಹೇಳ್ತಾನೆ ಸೊಳ್ಳೆ, ಅದು ಅನಾಫೆಲೈಸ್, ಹೆಣ್ಣು ಸೊಳ್ಳೆ ಕಚ್ಚುತ್ತದೆ ಅಂತ ಅವನು ಹೇಳ್ತಾನೆ. ಆದರೆ ಅವನದೇ ಮನೆಯಲ್ಲಿ ಒಂದು ಸೊಳ್ಳೆ ನಿಯಂತ್ರಣ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಅವರು ಮಾಡಿಕೊಳ್ಳೋದಿಲ್ಲ. ಅದು ನಮ್ಮ ಬಹುದೊಡ್ಡ ದುರಂತ, ದೌರ್ಭಾಗ್ಯ. ಅದು ಆಗಬಾರ್ದು. ಪ್ರತಿಯೊಂದು ಮನೆಯಲ್ಲಿ ಸಹ ಈ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿದರೆ, ಸೊಳ್ಳೆ ಬೆಳೆಯದಂತೆ ಅದನ್ನು ನಿಯಂತ್ರಣ ಮಾಡಿದರೆ ಖಂಡಿತವಾಗಿ ಸಹ ನಾವು ಸೇಫಾಗಿರ್ಬೋದು, ನಮ್ಮ ಅಕ್ಕಪಕ್ಕದ ಮನೆಯವರು ಚೆನ್ನಾಗಿರ್ಬೋದು, ನಮ್ಮ ಸಮಾಜಕ್ಕೂ ಸಹ ಯಾವುದೇ ರೀತಿಯ ರೋಗ ಬರದ ರೀತಿಯಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯ ಇದೆ. ಇದೇ ನಮ್ಮ ಇವತ್ತಿನ ಆಚರಣೆಯ ಉದ್ದೇಶ ಆಗಬೇಕು. ನಮ್ಮ ವಿಶ್ವ ಸೊಳ್ಳೆಗಳ ಜಾಗೃತಿ ದಿನ ಅಂತ ಹೇಳಿದ್ರೆ ಯಾಕಾಗಿ ಆಚರಿಸ್ತಾರೆ ಜನರಿಗೆ ಗೊತ್ತಾಗಬೇಕು. ಸೊಳ್ಳೆಗಳಿಂದ ಮಾರಣಾಂತಿಕ ರೋಗ ಹರಡುತ್ತದೆ. ರೋಗ ಬಂದ ಮೇಲೆ ಚಿಕಿತ್ಸೆ ಪಡೀಲೇಬೇಕು, ಎಲ್ಲರೂ ಪಡೀತಾರೆ. ಮಲೇರಿಯಾ ಬಂದ ಮೇಲೆ ಎಲ್ಲರಿಗೂ ಗೊತ್ತುಂಟು ಟ್ರೀಟ್ಮೆಂಟ್, ಹಾಸ್ಪಿಟಲೈಸ್ ಮಾಡೋದು, ಅದಕ್ಕೆ ಬೇಕಾದಂಥ ಔಷಧಿ ಕೊಡುವಂಥದ್ದು, ರೋಗವನ್ನು ಚಿಕಿತ್ಸೆ ಮಾಡುವಂಥದ್ದು. ನಮಗೆ ರೋಗದ ಚಿಕಿತ್ಸೆಗಿಂತ ರೋಗವನ್ನು ತಡೆಗಟ್ಟುವಲ್ಲಿ ನಾವು ವೈದ್ಯರು ಹೆಚ್ಚು ಮುತುವರ್ಜಿ ವಹಿಸಬೇಕು. ಅದಕ್ಕೆ ನಮಗೆ ಜನರ ಸಹಕಾರ ಬೇಕು. ಜನರಿಗೆ ಅರ್ಥ ಆಗಬೇಕು, ಈ ರೋಗ ಇದರಿಂದಲೇ ಬರ್ತದೆ, ನಾವು ರೋಗ ಬರದ ರೀತಿಯಲ್ಲಿ ನಮ್ಮ ಜೀವನ ಶೈಲಿಯನ್ನು ಅಳವಡಿಸಿಕೊಂಡ್ರೆ ಯಾವುದೇ ತೊಂದರೆ ಆಗಲಿಕ್ಕಿಲ್ಲ ಅನ್ನೋದನ್ನು ಮನದಟ್ಟು ಮಾಡುವ ಕಾರ್ಯಕ್ರಮ ಇವತ್ತು ಆಗಬೇಕಾಗಿದೆ. ಜನರಿಗೆ ಎಲ್ಲರಿಗೂ ಗೊತ್ತಿದೆ ಸೊಳ್ಳೆ ಕಚ್ಚುವುದರಿಂದ ರೋಗ ಬರ್ತದೆ ಹೇಳಿಕೊಂಡು, ಆದರೆ ಸೊಳ್ಳೆ ಕಚ್ಚದ ಹಾಗೆ ಹೇಗೆ ಮಾಡುವುದು, ಅದಕ್ಕೆ ಉಪಾಯಗಳನ್ನು ಕಂಡುಹಿಡಿತಾರೆ. ಆದರೆ ಸ್ವಚ್ಛತೆಯ ಬಗ್ಗೆ ಗಮನ ಕೊಡುವುದು ಸ್ವಲ್ಪ ಕಡಿಮೆ ಮಾಡ್ತಾರೆ. ಹೌದು, ಸ್ವಚ್ಛತೆಯ ಬಗ್ಗೆ ಅತಿ ವಿಶೇಷವಾದಂಥ ಗಮನ ಕೊಡಬೇಕು. ಸೊಳ್ಳೆಯ ನಿಯಂತ್ರಣ ಮಾಡಲಿಕ್ಕೆ ಜನರ ಸಹಕಾರ ಅತಿ ಅಗತ್ಯ. ಸೊಳ್ಳೆ ನಿಯಂತ್ರಣ ಮಾಡದಿದ್ದರೆ ನಾವು ಎಷ್ಟೇ ಇದು ಇನ್ಫ್ರಾಸ್ಟ್ರಕ್ಚರ್ ಸ್ಮಾರ್ಟ್ ಸಿಟಿ ಆದರೂ ಸಹ ಅದು ಪ್ರಯೋಜನ ಇಲ್ಲ. ಹೊಸ ಬಿಲ್ಡಿಂಗ್ಗಳು, ಬಣ್ಣದ ಬಿಲ್ಡಿಂಗ್ಗಳು ಸ್ಮಾರ್ಟ್ ಸಿಟಿ ಆದರೆ ಪರವಾಗಿಲ್ಲ. ಆದರೆ ಸೊಳ್ಳೆ ನಿಯಂತ್ರಣ ಮಾಡದಿದ್ದರೆ ನಾವು ಸ್ಮಾರ್ಟ್ ಸಿಟಿಯ ಜೊತೆಗೆ ನಾವು ಸ್ಮಾರ್ಟ್ ಪೀಪಲ್ಗಳನ್ನು ನಾವು ಉತ್ಪಾದನೆ ಮಾಡಬೇಕಾದ ಅವಶ್ಯಕತೆ ಇದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊರಲ ವಿಶೇಷ ಮಾತುಕತೆಯಲ್ಲಿ ಈ ವಾರದ ಮಾಹಿತಿಯಾಗಿ ವಿಶ್ವ ಸೊಳ್ಳೆಗಳ ಜಾಗೃತಿ ದಿನ
ಈ ದಿನದ ಮಹತ್ವ ಏನು, ಸೊಳ್ಳೆಗಳನ್ನು ಹೇಗೆ ನಿಯಂತ್ರಿಸಬಹುದು, ಹೇಗೆ ಸರ್ ರೊನಾಲ್ಡ್ ರೋಸ್ರವರು 120 ವರ್ಷಗಳ ಹಿಂದೆ ಸೊಳ್ಳೆಯಿಂದಲೇ ಮಲೇರಿಯಾ ರೋಗ ಹರಡುತ್ತದೆ ಎನ್ನುವುದನ್ನು ವಿಶ್ವಕ್ಕೆ ಸಾರಿಸಿದರು. ಹಾಗೆ ಅವರ ಜನ್ಮದಿನದ ಈ ಒಂದು ಕಾರ್ಯಕ್ರಮವಾಗಿ ಸೊಳ್ಳೆಗಳ ಜಾಗೃತಿ ದಿನ ಆಗಸ್ಟ್ 20ರಂದು ಆಚರಣೆ ಆಗ್ತದೆ ಎನ್ನುವಂತಹ ಮಾಹಿತಿಯನ್ನು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು ನಮಗೆ ನೀಡ್ತಾ ಇದ್ದಾರೆ. ಡಾಕ್ಟ್ರೆ, ಈಗ ಸೊಳ್ಳೆಯನ್ನು ನಾವು ಮುಂಜಾಗ್ರತೆ ವಹಿಸಿ ಹೇಗೆಲ್ಲ ನಿಯಂತ್ರಣ ಮಾಡಬಹುದು ಎನ್ನುವ ಬಗ್ಗೆ ನೀವು ಮಾತನಾಡ್ತಾ ಹೇಳ್ತೀರಿ. ಈಗ ಸೊಳ್ಳೆಗಳನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ಕೆಲವು ಸಲ ಮನೆಯಲ್ಲಿ ಬೇರೆ ಬೇರೆ ಮದ್ದುಗಳನ್ನು ಉಪಯೋಗಿಸ್ತೇವೆ. ಉದಾಹರಣೆಗೆ ಗುಡ್ ನೈಟ್ ಇರ್ಬೋದು, ಮೈಗೆ ಹಚ್ಚುವಂತಹ ಒಡಮಸ್ ಇರಬಹುದು, ಸೊಳ್ಳೆಯ ಬತ್ತಿಗಳಿರ್ಬೋದು. ಇದರಿಂದ ಏನಾದರೂ ನಮಗೆ ಸೈಡ್ ಎಫೆಕ್ಟ್ಗಳು ಅಂತ ಏನಾದರೂ ಇದೆಯಾ? ನೋಡಿ, ಸೊಳ್ಳೆಗಳ ಆಕರ್ಷಿಸಲಿಕ್ಕೆ ಬೇಕಾದಂತ ವಾತಾವರಣವನ್ನು ನಾವು ಬೇಕಾದಷ್ಟು ಮಾಡಿ ಕೊಡ್ತಾ ಇದ್ದೇವೆ. ಎಷ್ಟು ಗೊತ್ತಿದ್ರು ಸಹ ಸೊಳ್ಳೆ ಉತ್ಪಾದನೆ ಕೇಂದ್ರಗಳನ್ನು ನಾವು ದಿನೇ ದಿನ ಸೃಷ್ಟಿ ಮಾಡ್ತಾ ನಾವೇ ಮಾಡಿ ಕೊಡ್ತಾ ಇದ್ದೇವೆ. ಅದು ನಮ್ಮ ಜೊತೆಯಾಗಿ ಬದುಕ್ತಾ ಇದೆ ಇವಾಗ. ಸೊ ಅದನ್ನ ನಮ್ಮನ್ನು ವಿಕರ್ಷಿಸುವ ರೀತಿಯಲ್ಲಿ ನಮ್ಮ ಹತ್ತಿರ ಬಾರದಂತೆ ನಾವು ಕೆಲವೊಂದು ಮಾನವ ನಿರ್ಮಿತ ಕೃತಕವಾದಂಥ ನಾವು ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಯಾಕೆಂದರೆ ಸೊಳ್ಳೆಗಳ ನಿಯಂತ್ರಣ ಆಗದಿದ್ದಾಗ ನಮ್ಮ ಹತ್ತಿರ ಬಾರದಂತೆ ನಾವು ಮಾಡಿಕೊಳ್ಳೇಬೇಕಾಗತ್ತೆ. ಸೊ ಇದಕ್ಕೆ ಭಾಳಷ್ಟು ತಾವು ಹೇಳಿದಾಗೆ ಸೊಳ್ಳೆ ಬತ್ತಿಗಳಿರ್ಬೋದು, ಗುಡ್ ನೈಟ್ ಇರ್ಬೋದು, ಮತ್ತು ಒಡೋಮೋಸ್ ಇರ್ಬೋದು, ಬೇರೆ ಬೇರೆ ರೀತಿಯ ದ್ರಾವಣಗಳಿದೆ, ಸ್ಪ್ರೇಗಳು ಬಂದಿದೆ, ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಈಗ ಊದುಬತ್ತಿ ಕೂಡ ಬಂದಿದೆ, ಸೊಳ್ಳೆಗಳಿಂದ ದೂರ ಇಡಲಿಕ್ಕೆ ಊದುಬತ್ತಿಗಳು. ಅದು ಅದರಿಂದ ಈ ಸೊಳ್ಳೆ ಬತ್ತಿಗಳಿಂದ ಇದರಿಂದ ಬರುವಂಥ ಹೊಗೆಯಿಂದ ಕಾರ್ಸಿನೋಜನ್ ಇದೆ ಅಂತ ಹೇಳಿ ಕೆಲವೊಂದು ಜನರು ಮಾಧ್ಯಮಗಳಲ್ಲೆಲ್ಲ ಬರ್ತಾ ಇದೆ. ಬಟ್ ಅಸ್ತಮದವರಿಗೆಲ್ಲ ತೊಂದರೆ ಅಂತ ಹೇಳಿಕೊಂಡ್ರೆ ಹೊಗೆ ಬಂದರೆ ಎಲ್ಲರಿಗೂ ತೊಂದರೆ. ನಾರ್ಮಲ್ ಮನುಷ್ಯರಿಗೂ ಹೊಗೆ ಯುಕ್ತ ಅದರಲ್ಲಿರುವ ಬೇರೆ ಬೇರೆ ವಿಷ ಅನಿಲಗಳಿಂದ ತೊಂದರೆಗಳಾಗುವ ಸಾಧ್ಯತೆ ಇದೆ. ಅಲರ್ಜಿ ಇರುವವರಿಗೆ, ಅಸ್ತಮ ಇರುವವರಿಗೆ ಖಂಡಿತವಾಗಿ ತೊಂದರೆ ಆಗ್ತದೆ. ಆದರೆ ಅದರಿಂದ ಕ್ಯಾನ್ಸರ್ ಬರ್ತದೆ ಅನ್ನೋದಕ್ಕೆ ಯಾವುದೇ ರೀತಿಯ ಸೈಂಟಿಫಿಕ್ ಪುರಾವೆ, ನಮಗೆ ಯಾವುದೇ ವಿಚಾರಗಳನ್ನು ನಾವು ವೈದ್ಯರು ಒಪ್ಪಿಕೊಳ್ಬೇಕಾದ್ರೆ ಅದಕ್ಕೆ ಆದಂಥ ಒಂದು ಸಂಶೋಧನೆ ನಡೀಬೇಕು, ಸ್ಟಡಿ ಆಗಬೇಕು, ಅದರ ಮುಖಾಂತರ ಪ್ರೂವ್ ಆಗಬೇಕು. ವೈದ್ಯಕೀಯ ವಿಜ್ಞಾನದಲ್ಲಿ ಅದು ಸಾಬೀತಾಗಬೇಕು. ಅದು ನಾವು ಎವಿಡೆನ್ಸ್ಡ್ ಬೇಸ್ಡ್ ಪ್ರಾಕ್ಟೀಸ್ ಅಂತ ಹೇಳ್ತೇವೆ. ಯಾವುದೇ ಒಂದು ಪುರಾವೆ ಸಹಿತವಾಗಿ ಇಂಥದ್ರಿಂದ ಇಂಥದ್ದಾಗ್ತದೆ ಅಂತ ಹೇಳಿದ್ರೆ ನಾವು ಒಪ್ಪಿಕೊಳ್ಳುವಂಥದ್ದು. ಸೊ ಇದೆಲ್ಲ ಸೊಳ್ಳೆಗಳನ್ನು ಮನುಷ್ಯನಿಂದ ದೂರ ಹೋಗಲಿಕ್ಕೆ ನಾವು ಮಾಡಿಕೊಂಡಂತಹ ಕೆಲವೊಂದು ದಾರಿಗಳು. ಈ ಸೊಳ್ಳೆ ಬತ್ತಿ ಇರ್ಬೋದು, ಟೈಗರ್ ಅಂತ ಗುಡ್ ನೈಟ್ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ದ್ರಾವಣಗಳು ಲಭ್ಯವಿದೆ, ಅದನ್ನು ಬಳಸ್ತೇವೆ. ಒಂದಂತೂ ಸತ್ಯ, ಅದನ್ನು ಬಳಸೋದ್ರಿಂದ ನಮ್ಮ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಬರ್ತದೆ. ಸೊಳ್ಳೆ ನನ್ನ ಹತ್ರ ಬರೋದಿಲ್ಲ ಅಂತೇಳಿ ನಾವು ನೆಮ್ಮದಿಯಿಂದ ನಿದ್ದೆ ಮಾಡ್ತೇವೆ. ಆದರೆ ಈಗಿನ ಸೊಳ್ಳೆಗಳು ಬಹಳಷ್ಟು ಜಾಣದ ಸೊಳ್ಳೆಗಳಿದ್ದಾವೆ, ಎಲ್ಲವೂ ಹೈಜಿನಿಕ್ ಆಗಿ ಬೆಳೆದಿದೆ, ಅದೆಲ್ಲವನ್ನು ಅರಗಿಸಿಕೊಳ್ಳುವಷ್ಟಕ್ಕೆ ಅದು ಬೆಳೆದಿದೆ. ಹೌದೌದು. ಮತ್ತೆ ಜೀವ ಸಂಕುಲದ ಒಂದು ವಿಶೇಷ ವೈಚಿತ್ರ್ಯ ಅಂದರೆ ಕಾಲಕ್ಕೆ ನಾವು ಹೇಗೆ ಬದಲಾದ ಪರಿಸರಕ್ಕೆ ನಾವು ಹೇಗೆ ನಮ್ಮ ಬದುಕನ್ನು ಒಗ್ಗಿಸಿಕೊಳ್ತೇವೆ, ಅದೇ ರೀತಿ ಸಹ ಈ ಕೀಟಗಳು ಅಷ್ಟೇ, ಮಸ್ಕಿಟೋಗಳು ಅಷ್ಟೇ, ಸೊಳ್ಳೆಗಳು ಬದಲಾದ ವಾತಾವರಣದಲ್ಲಿ ಬದುಕಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ತದೆ. ಸೊ ಅದಕ್ಕೆ ನಾವು ವ್ಯವಸ್ಥೆ ಹಾಳಾದಾಗೆ ಅವು ಬೇರೆ ಬೇರೆ ಕಠಿಣ ಪರಿಸ್ಥಿತಿಗಳಲ್ಲೂ ಬದುಕಲಿಕ್ಕೆ ಅವರು ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಂಡಿರ್ತಾರೆ. ಈ ಕಾರಣದಿಂದ ಒಂದು ಕಾಲದಲ್ಲಿ ನಾವು DDT ಎಲ್ಲ ಕಡೆಯೂ ಸಿಂಪಡಿಸ್ತಾ ಇದ್ರು, ಪ್ರತಿ ಮನೆಗೆ ಹಳ್ಳಿಗೆ ಹೋಗಿ. ಈಗ DDT ಹಾಕಿದರೆ ಸೊಳ್ಳೆ ಜಾಸ್ತಿ ಆಗ್ತದೆ ಹೊರತು ಸೊಳ್ಳೆ ಸಾಯಲಿಕ್ಕಿಲ್ಲ. ಎಲ್ಲ ಸೊಳ್ಳೆಗಳಿಗೂ ಸಹ ಅದರ ಒಂದು ರೆಸಿಸ್ಟೆನ್ಸ್ ಅಂತ ಬರುತ್ತೆ. ಈಗ ನಾವು ಯಾವುದೇ ಒಂದು ಔಷಧಿಯನ್ನು ಪದೇ ಆ್ಯಂಟಿಬಯೋಟಿಕ್ನ 4 ಬಾರಿ ತಗೊಂಡ್ರೆ ಬಾಡಿ ಹೇಗೆ ಅದಕ್ಕೆ ರೆಸಿಸ್ಟೆನ್ಸ್ ಡೆವಲಪ್ ಆಗ್ತದೋ ಹಾಗೆ ಈ ರೀತಿಯ ನಮ್ಮ ಕೀಟನಾಶಕ, ಸೊಳ್ಳೆ ನಾಶಕ ದ್ರಾವಣಗಳಿಗೆ ಅಥವಾ ಯಾವುದೇ ಕೆಮಿಕಲ್ಗಳಿಗೆ ಸೊಳ್ಳೆಗಳು ಒಗ್ಗಿಕೊಳ್ತವೆ. ಅದನ್ನು ತಮ್ಮ ಜೀವದಲ್ಲಿ ಅರಗಿಸಿಕೊಳ್ಳುವಷ್ಟು ಶಕ್ತಿಯನ್ನು ಅದು ಬೆಳೆಸಿಕೊಳ್ತದೆ. ಹೌದು. ಆಗಿರುವ ಕಾರಣದಿಂದ ಈ ಎಲ್ಲ ಏನೇನು ಕೆಮಿಕಲ್ಸ್, ರಾಸಾಯನಿಕಗಳಿರ್ಬೋದು, ಇವೆಲ್ಲವೂ ಸಹ ನಮ್ಮ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ ಹೊರತು ಸೊಳ್ಳೆಗಳಿಗೆ ವಿಶೇಷ ಪರಿಣಾಮ ಆಗುವುದಿಲ್ಲ. ಯಾಕೆಂದರೆ ಅಷ್ಟೆಲ್ಲ ಬಳಸಿ ಸಹ ಅದರ ಜೊತೆಗೆ ನಾವು ಒಂದೇ ಒಂದು ಪರಿಣಾಮಕಾರಿ ಸೊಳ್ಳೆಯಿಂದ ನಾವು ಬಚಾವಾಗಲಿಕ್ಕೆ ಸೊಳ್ಳೆ ಪರದೆಗಳನ್ನು ಯೂಸ್ ಮಾಡುವಂಥದ್ದು, ಅದು ಮೋಸ್ಟ್ ಇಫೆಕ್ಟಿವ್. ಯಾಕೆಂದರೆ ಸೊಳ್ಳೆ ನಮ್ಮ ಹತ್ರ ಬರಲಿಕ್ಕೆ ಬಿಡುವುದಿಲ್ಲ. ದ ಮೋಸ್ಟ್ ಬೆಸ್ಟ್ ಇಫೆಕ್ಟಿವ್ ಮೆಥಡ್ ಟು ಅವಾಯ್ಡ್ ಮಸ್ಕಿಟೋ ಬೈಟ್, ಸೊಳ್ಳೆ ನಮ್ಮನ್ನು ಕಡಿಬಾರ್ದು ಅಂದರೆ ನಾವು ಮಸ್ಕಿಟೋ ನೆಟ್ಟನ್ನು ಬಳಸಬೇಕಾಗುತ್ತೆ. ಮನೆಯ ಕಿಟಕಿಗಳಿಗೂ ಕೂಡ ನೆಟ್ಲನ್ನು ಹಾಕುವಂತಹ ಒಂದು ಮನೆಯಲ್ಲಿ ಮನೆಯೊಳಗೆ ಸಾಯಂಕಾಲದ ಹೊತ್ತು ಸೊಳ್ಳೆಗಳು, ಬೆಳಗಿನ ಹೊತ್ತು ಈಗ ಡೆಂಗು ಜ್ವರಕ್ಕೆ ಕಾರಣ ಆಗುವಂಥ ಸೊಳ್ಳೆಗಳು ADC ಡಿಪ್ಚಿ ಅನ್ನೋದು ಸಾಮಾನ್ಯವಾಗಿ ಹಗಲು ಹೊತ್ತು ಕಚ್ಚುವಂಥದ್ದು, ಅದು ನಮ್ಮ ಮುಂಜಾನೆ ಹೊತ್ತು ಸಾಯಂಕಾಲ ಹೊತ್ತು ಕಚ್ಚುವಂಥದ್ದು. ಮಲೇರಿಯಾ ಸಾಮಾನ್ಯವಾಗಿ ರಾತ್ರಿ ಹೊತ್ತು ಕಚ್ಚುವಂಥದ್ದು ಅಂತ ಒಂದು ಪ್ರತೀತಿ, ಅದು ನಿಜ ಸಹ. ಸೊ ಇಂತಹ ಸೊಳ್ಳೆಗಳು ನಮ್ಮ ಮನೆಯಲ್ಲಿ ಒಳಗೆ ಬಾರದಂತೆ ನಾವು
ತಾವು ಹೇಳಿದಾಗೆ ನೆಟ್ಲಾನ್ ಇರ್ಬೋದು, ವಿಂಡೋ ಸಾಯಂಕಾಲ ಹೊತ್ತು ಕ್ಲೋಸ್ ಮಾಡಬೇಕು, ಮಸ್ಕಿಟೋ ನೆಟ್ಗಳನ್ನು ಬಳಸಬೇಕು. ಈ ರೀತಿ ಮಾಡಿದರೆ ನಾವು ಸೊಳ್ಳೆಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಮತ್ತು ಬರೀ ಎಲ್ಲ ವಿಂಡೋ ಓಪನ್ ಮಾಡಿ ನಾವು ಮಸ್ಕಿಟೋ ನೆಟ್ ಹಾಕದೆ ನಾವು ಬರೀ ಒಡಮಸ್ ಹಚ್ಚಿಕೊಂಡು ನನಗೇನಾಗೋದಿಲ್ಲ, ಒಡಮಸ್ಸಿಗೆ ಸೊಳ್ಳೆಗಳು ಹೆದರಿ ಹೋಗ್ತದೆ ಅನ್ನೋದು ಅದು ಖಂಡಿತವಾಗಿಯೂ ಸಹ ಈಗಿನ ಕಾಲದಲ್ಲಿ ಎಲ್ಲ ಸೊಳ್ಳೆಗಳು ತುಂಬ ಜಾಣ ಸೊಳ್ಳೆಗಳಿದ್ದಾವೆ. ಈಗಿನ ಸೊಳ್ಳೆಗಳು ಎಷ್ಟು ಬುದ್ಧಿವಂತ ಆಗಿದೆ ಅಂತ ಹೇಳಿದರೆ ಒಡಮಸ್ ಇಲ್ಲದ ಜಾಗ ಯಾವುದು ಅಂತೇಳಿ ಅದು ಮೊದಲೇ ಹುಡುಕ್ತದೆ. ಹೌದೌದು, ಅದು ಖಂಡಿತವಾಗಿ ಸಹ ಸತ್ಯವಾದಂಥ ಮಾತು. ಸೊ ಯಾವುದೇ ರೀತಿಯ ಇಂತಹ ಆರ್ಟಿಫಿಷಿಯಲ್ ಥಿಂಗ್ಗಳಿಂದ ನಾವು ಸೊಳ್ಳೆಗಳಿಂದ ನಮ್ಮನ್ನು ರಕ್ಷಿಸಿಕೊಳ್ಳಲಿಕ್ಕೆ ಕಷ್ಟ ಆಗ್ಬೋದು. ಎಲ್ಲೋ ಒಂದೆರಡು ಸೊಳ್ಳೆಗಳು ಅದರಿಂದ ವಿಕರ್ಷಿತವಾಗಿ ದೂರ ಹೋಗ್ಬೋದು. ಎಲ್ಲ ಸೊಳ್ಳೆಗಳಿಂದ ನಮಗೆ ಪರಿಣಾಮಕಾರಿಯಾಗಿ ನಮಗೆ ರಕ್ಷಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಸೊಳ್ಳೆಗಳ ಬಗ್ಗೆ ಹೇಳುವಾಗ ಒಂದು ಚಲನಚಿತ್ರ ಯಾವುದಂತ ನನಗೆ ನೆನಪಿಲ್ಲ, ನಾನಾ ಪಾಟೇಕರ್ ಹೇಳುವಂತಹ ಒಂದು ಡೈಲಾಗ್ ಈಗಲೂ ನೆನಪಿದೆ. ಸಾಲ ಏಕ್ ಮಚ್ಚರ್ ಆದ್ಮಿ ಕೋ ಹಿಜಡಾ ಬನಾ ದೇತಾ ಹೈ ಅಂತ ಹೇಳಿಕೊಂಡು ಅದು ಬಹಳ ಸುಪ್ರಸಿದ್ಧವಾದ ಡೈಲಾಗ್ ಆಗಿತ್ತು ಆ ಕಾಲದಲ್ಲಿ. ಖಂಡಿತವಾಗಿ ಸಹ, ಯಾಕೆಂತ ಹೇಳಿದರೆ ಒಬ್ಬ ಮನುಷ್ಯನ ನಿದ್ದೆಯನ್ನು ಹಾಳುಗೆಡವಿ ಮನುಷ್ಯನನ್ನು ಹಿಜಡ ಮಾಡಲಿಕ್ಕೆ ಖಂಡಿತವಾಗಿ ಒಂದು ಸೊಳ್ಳೆಗೆ ಸಾಧ್ಯ ಇದೆ. ಒಬ್ಬ ಸಾಮಾನ್ಯ ಸೊಳ್ಳೆ, ಅದೇ ಸುದೀಪ್ ಅವರ ಒಂದು ಸಿನಿಮಾನು ಬಂದಿತ್ತು, ಯಾವುದು ನೊಣದ ಬಗ್ಗೆ, ಮಕ್ಕಿ ಅಂತೇಳಿ. ಸೊ ಈ ರೀತಿಯ ಇದು ಕಾಲ್ಪನಿಕವಾದಂಥ ಒಂದು ವಿಚಾರಗಳು, ಬಟ್ ಖಂಡಿತವಾಗಿ ಸಹ ನಿಜ ಜೀವನದಲ್ಲಿ ಸಹ ಸೊಳ್ಳೆಗಳು ಮನುಷ್ಯನನ್ನು ಖಂಡಿತವಾಗಿ ಸಹ ನುಂಗಿ ನೀರು ಕುಡಿಯುವಂಥ ಶಕ್ತಿ, ಇದರ ಬಗ್ಗೆ ಸಿನಿಮಾಗಳು ಬಹಳಷ್ಟು ಸಿನಿಮಾಗಳು ಸಹ ಬಂದಿದೆ. ಖಂಡಿತವಾಗಿ ಇದು ಸತ್ಯವಾದಂಥ ಮಾತು. ನಾವು ಕೊನೆಗೆ ಆಗಬೇಕಾದದ್ದು ಜನರಿಗೆ ಮಾರ್ಮಿಕವಾದಂತಹ ಒಂದು ಸಂದೇಶ ಬೇಕು. ಸೊಳ್ಳೆಗಳನ್ನು ನಿಯಂತ್ರಿಸುವುದು ಯಾರೋ ಕೈಯಿಂದ ಅಲ್ಲ, ಸರ್ಕಾರ ಮಾಡಲಿಕ್ಕೆ ಸರ್ಕಾರ ಅಥವಾ ಜಿಲ್ಲಾಡಳಿತಗಳು ಫಾಗಿಂಗ್ ಮಾಡ್ಬೋದು, ಒಂದು ದಿವಸಕ್ಕೆ ಮಾಡ್ಬೋದು, ಎರಡನೇ ದಿವಸ ಬರುವಂತಹ ಸೊಳ್ಳೆ ಬಂದೇ ಬರ್ತದೆ. ಹಾಗಿದ್ರೆ ನಮ್ಮ ಜನಜೀವನ ಹೇಗಿರಬೇಕು ಎನ್ನುವಂತಹ ಒಂದು ಸಂದೇಶ ಬೇಕಾಗಿದೆ. ಸಮಾಜದಲ್ಲಿ ಒಂದು ಸುರಕ್ಷಿತವಾದಂಥ ಒಂದು ಸಮಾಜ, ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಆಗಬೇಕಾದ್ರೆ ನಾವು ಆಸ್ಪತ್ರೆ ಕಟ್ಟಿಸುವುದಲ್ಲ, ನಾವು ಹೆಚ್ಚಿನ ವೈದ್ಯರನ್ನು ಉತ್ಪಾದಿಸುವುದಲ್ಲ. ಆರೋಗ್ಯ ಅನ್ನೋದು ನಮ್ಮ ಪರಿಕಲ್ಪನೆ ಹೇಗಿರಬೇಕು ಅಂದರೆ ಒಂದು ಪರಿಶುದ್ಧವಾದ ಪರಿಪೂರ್ಣವಾದಂಥ ಒಂದು ಆರೋಗ್ಯವಂತ ಸಮಾಜ, ಪರಿಸರವನ್ನು ನಾವು ನಿರ್ಮಿಸಿಕೊಳ್ಬೇಕು. ಹಾಗೆ ಮಾಡಿದರೆ ನಮಗೆ ಆರೋಗ್ಯವಂತವಾದಂಥ ಜೀವನವನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಇದು ತಾವು ಹೇಳಿದಾಗೆ ಸೊಳ್ಳೆ ಜಾಸ್ತಿ ಆದ ಕೂಡಲೇ ನಾವು ಜಿಲ್ಲಾಡಳಿತವನ್ನು ದೂರುವಂಥದ್ದು, ಮತ್ತು ನಮ್ಮ ಪರಿಸರವನ್ನು ಸ್ವಚ್ಛತೆ ಕಾಪಾಡಿಕೊಳ್ಳಲಿಕ್ಕೆ ಜಿಲ್ಲಾ ಪಂಚಾಯತನ್ನು ದೂರುವುದು, ನಗರಸಭೆಯನ್ನು ದೂರುವುದು, ಅಧಿಕಾರಿಗಳನ್ನು ದೂರುವುದು, ಕೊನೆಗೆ ಜನಪ್ರತಿನಿಧಿಗಳು ಡಾಕ್ಟರ್ಗಳನ್ನು ದೂರುವುದು. ಹೌದು, ನೀವು ಮನೆ ಸುತ್ತಮುತ್ತ ಕೊಚ್ಚೆ ನೀರುಗಳನ್ನು, ಕೊಳಚೆ ನೀರುಗಳನ್ನು, ಸೊಳ್ಳೆಗಳನ್ನು ಬೆಳೆಸ್ತೀರಾ, ಮತ್ತೆ ಜ್ವರ ಬಂದಾಗ ಅಲ್ಲಿ ಹೋದಾಗ ಡಾಕ್ಟರ್ ಸರಿಯಾಗಿ ಚಿಕಿತ್ಸೆ ಮಾಡಲಿಲ್ಲ ಅಂತ ವೈದ್ಯರನ್ನು ದೂರೋದು. ಸಾಧಾರಣವಾಗಿ ನಮ್ಮ ಮಾತಿನಲ್ಲಿ ಒಂದು ಹಿರಿಯರು ಹೇಳಿದ ಮಾತಿದೆ, ನಾವು ಇನ್ನೊಬ್ಬರ ಹತ್ರ ಬೆರಳೆತ್ತಿ ಒಂದು ಬೆರಳನ್ನು ತೋರಿಸುವಾಗ 4 ಬೆರಳುಗಳು ನಮ್ಮ ಹತ್ರ ತೋರಿಸ್ತವೆ ಅಂತ ಹೇಳಿಕೊಂಡು, ಅಂದರೆ ನಮ್ಮ ಜಾಗೃತಿ ಅಷ್ಟು ಇದೆ ಹೇಳಿಕೊಂಡು. ನಮ್ಮ ಪರಿಸರ ನಮ್ಮದು ಅನ್ನುವ ಭಾವನೆ ನಮಗೆ ಬೇಕು. ನನ್ನದು ಅನ್ನೋ ಭಾವನೆ ಬಿಟ್ಟು ನನ್ನ ಮನೆ ಅಂತ ಆ ಕಲ್ಪನೆಯಿಂದ ಹೊರಗೆ ಬಂದು ನಮ್ಮ ಊರು, ನಮ್ಮ ದೇಶ, ನಮ್ಮ ನಾಡು, ನಮ್ಮ ಜಿಲ್ಲೆ ಅಂತ ಒಂದು ಭಾವನೆಯನ್ನು ನಾವು ಬೆಳೆಸಿಕೊಂಡ್ರೆ ನಮ್ಮ ಪರಿಸರವನ್ನು, ಬರೀ ನನ್ನ ಪರಿಸರವನ್ನಲ್ಲ, ಕೇವಲ ಈ ಸಮಾಜದಲ್ಲಿ ನಾನೊಬ್ಬನೇ ಬದುಕುವುದಲ್ಲ, ನಾನೊಬ್ಬನೇ ಸರಿಯಾದರೆ ಸಾಕು ಅಂತ ಹೇಳುವುದಲ್ಲ, ನಾವೆಲ್ಲರೂ ಸರಿಯಾಗಿರಬೇಕು ಎನ್ನುವಂತಹ ಕಲ್ಪನೆ. ಹೌದು, ಆ ರೀತಿ ಮಾಡಿದರೆ ನಾವು ಒಂದು ಪರಿಪೂರ್ಣವಾದಂಥ ಆರೋಗ್ಯಪೂರ್ಣವಾದಂಥ ಜೀವನವನ್ನು ಕಟ್ಟಿಕೊಂಡ್ರೆ, ಆರೋಗ್ಯಪೂರ್ಣವಾದ ಪರಿಸರವನ್ನು ನಾವು ನಿರ್ಮಾಣ ಮಾಡಿದರೆ ಖಂಡಿತ ನಾವು ಸುಖವಾಗಿ ಬದುಕುವುದು, ನಮ್ಮ ಸುತ್ತಲಿನ ನೆರೆಕರೆಯವರು ಪರಿಸರವನ್ನು ಚೆನ್ನಾಗಿ ಇಟ್ಕೊಂಡು ಅವರು ಸಹ ಆರೋಗ್ಯವಂತರಾಗಿ ಬದುಕಬಹುದು, ಮತ್ತು ರೋಗ ಮುಕ್ತವಾದಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. ನಮ್ಮ ಮುಂದಿನ ಪೀಳಿಗೆಯು ಆರೋಗ್ಯವಂತ ಪೀಳಿಗೆಯಾಗಿ ಬೆಳೆಯಬಹುದು, ಇಲ್ಲದಿದ್ದರೆ ಅವರೆಲ್ಲರೂ ರೋಗಗ್ರಸ್ತ ಪೀಳಿಗೆಯಾಗಿಯೇ ಬರುವುದು. ಖಂಡಿತವಾಗಿ ಎಲ್ಲಿ ನಾವು ಸೊಳ್ಳೆಗಳನ್ನು ಜಾಸ್ತಿ ಬೆಳೆಸ್ತೀವೋ ಅಲ್ಲಿ ನಾವು ಮತ್ತಷ್ಟು ರೋಗಿಗಳನ್ನು ನಾವು ಉತ್ಪಾದನೆ ಮಾಡಬೇಕಾಗುತ್ತೆ, ಉತ್ಪಾದನೆ ಆಗ್ತದೆ. ಹಾಗಿರುವಾಗ ನೀವು ಮತ್ತಷ್ಟು ಆಸ್ಪತ್ರೆಗಳನ್ನು ಕಟ್ಟುವುದು, ಮೂಲಭೂತ ಸೌಕರ್ಯಗಳ ಕಡೆ ಗಮನ ಕೊಡದೆ, ಶುದ್ಧ ಗಾಳಿ, ಶುದ್ಧ ನೀರು, ಶುದ್ಧ ಪರಿಸರ ನೀಡಿದರೆ ಹೆಚ್ಚಿನ ಎಲ್ಲ ರೋಗಗಳು ನಾಶವಾಗಿ ಹೋಗ್ತದೆ. ಅದು ಬಿಟ್ಟುಬಿಟ್ಟು ಕಲುಷಿತವಾದಂಥ ವಾತಾವರಣ, ಕಲುಷಿತವಾದ ನೀರು, ಕಲುಷಿತವಾದ ಗಾಳಿ, ಕಲುಷಿತವಾದಂಥ ಪರಿಸರ, ಅದರ ಜೊತೆಗೆ ನೀವು ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್ 500,000 ಬೆಡ್ ಆಸ್ಪತ್ರೆ ಕಟ್ಟಿ ಸಾವಿರಾರು ಡಾಕ್ಟರ್ಗಳನ್ನು ಇಟ್ಟರೆ ಏನು ಪ್ರಯೋಜನ? ನಾವು ಅಲ್ಲಿ ರೋಗಿಗಳನ್ನು ನಾವು ಆಸ್ಪತ್ರೆಗೆ ಕೊಡ್ಬೋದೇ ಹೊರತು ನಮ್ಮ ಪರಿಸರ, ನಮ್ಮ ಆರೋಗ್ಯಪೂರ್ಣವಾದ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಾನು ಕೇಳುಗರಿಗೆ ಹೇಳುವುದಿಷ್ಟೇ, ನಾವು ನಮ್ಮದು ಅಂತ ಭಾವನೆಯಿಂದ ನಮ್ಮ ಭೂಮಿಯನ್ನು, ನಮ್ಮ ಪರಿಸರವನ್ನು, ನಮ್ಮ ಊರನ್ನು, ನಮ್ಮ ಗ್ರಾಮವನ್ನು, ನಮ್ಮ ಜಿಲ್ಲೆಯನ್ನು ಚೆನ್ನಾಗಿ ಆರೋಗ್ಯಪೂರ್ಣವಾಗಿ ಇಟ್ಕೊಂಡು ಸೊಳ್ಳೆಗಳಿಂದ ಇಲ್ಲದಂಥ ಒಂದು ಪರಿಸರವನ್ನು ನಾವು ಕಟ್ಟಿಕೊಂಡ್ರೆ ನಾವು ಯಾವುದೇ ರೋಗ ಬರದ ರೀತಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಇದೆ. ಹಾಗೆ ಮಾಡಿದರೆ ಒಂದು ಆರೋಗ್ಯವಂತವಾದಂಥ, ಸುದೃಢವಾದಂಥ, ಬಲಿಷ್ಠವಾದ ದೇಶ ಕಟ್ಟಲಿಕ್ಕೆ ಸಾಧ್ಯ ಇದೆ. ಬರೀ ವೈದ್ಯರಿಂದ ರೋಗ ನಿರ್ಮೂಲನೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಯೂ ಇದರಲ್ಲಿ ಪಾಲುದಾರಿಕೆಯನ್ನು
ತೋರಿಸಿಕೊಂಡ್ರೆ, ಜವಾಬ್ದಾರಿಯುತವಾಗಿ ಬಿಹೇವ್ ಮಾಡಿದರೆ ಖಂಡಿತವಾಗಿ ಸಹ ಎಲ್ಲ ರೋಗಗಳಿಂದ ನಾವು ವಿಮುಕ್ತರಾಗಿ ಆರೋಗ್ಯಪೂರ್ಣವಾದಂಥ ಸಮಾಜ ಕಟ್ಟಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ವಿಶೇಷವಾಗಿ ಸರ್ ರೊನಾಲ್ಡ್ ರೋಸ್ರವರನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳುತ್ತಾ ಸೊಳ್ಳೆಯಿಂದ ಆಗುವಂತಹ ಅನಾಹುತವನ್ನು ಮಾನವ ಕುಲಕ್ಕೆ ತೋರಿಸಿಕೊಟ್ಟವರು ಅವರು ತೋರಿಸಿಕೊಟ್ಟಂತಹ ಸೊಳ್ಳೆಗಳ ಅನಾಹುತವನ್ನು ತಡೆಯುವಲ್ಲಿ ನಾವೆಲ್ಲರೂ ಸದಾ ಜಾಗೃತರಾಗಿರೋಣ. ಸ್ವಸ್ಥ ಸಮಾಜಕ್ಕೆ ನಮ್ಮ ಕೊಡುಗೆಯನ್ನು ನಿರಂತರವಾಗಿ ಕೊಡುವಂತಹ ಒಂದು ಸಂಕಲ್ಪವನ್ನು ನಾವು ಮಾಡಿಕೊಳ್ಳುವ ಅಂತ ಹೇಳಿಕೊಳ್ಳುತ್ತಾ ಈ ಒಂದು ವಿಶ್ವ ಸೊಳ್ಳೆಗಳ ಜಾಗೃತಿ ದಿನದಲ್ಲಿ ನಮಗೊಂದು ಒಳ್ಳೆಯ ಸಂದೇಶವನ್ನು ನೀಡಿದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್. ಇವರಿಗೆ ನಮ್ಮೆಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು ಡಾಕ್ಟರ್. ಧನ್ಯವಾದಗಳು.